ಗೆ ಹೋಗಿ ಹೊರ ದೇಶಗಳಿಗೆ ಹೋಗಿ ಹೋಟೆಲ್ ಉದ್ಯಮವನ್ನು ಸ್ಥಾಪಿಸಿದಂಥ ಒಂದು ಇತಿಹಾಸ ಮತ್ತು ಒಂದು ಪರಂಪರೆ ಇರುವಂಥ ಒಂದು ಜಿಲ್ಲೆ ಮಂಗಳೂರಿಗರು ಅಂದರೆ ಹೋಟೆಲ್, ಉಡುಪಿಗರು ಅಂದರೆ ಹೋಟೆಲ್ನವರು ಅಂತ ಅನ್ನುವಷ್ಟರ ಮಟ್ಟಿಗೆ ನಾವು ಬೆಳೆದುಕೊಂಡು ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಈ ಒಂದು ಲಾಕ್ಡೌನ್ ಅಂತ ಅನ್ನೋದು ಇಡೀ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಒಂದು ಪೆಟ್ಟನ್ನು ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಹೋಟೆಲನ್ನು ಬಂದ್ ಮಾಡಿ ಅಲ್ಲಿ ಬಹಳಷ್ಟು ಒಂದು ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ಆ ಉದ್ಯಮ ಎದುರಿಸ್ತದೆ. ಅದು ಕೆಲಸಗಾರರಿಂದ ಹಿಡಿದು ಮತ್ತೆ ಓಪನ್ ಮಾಡಬೇಕು ಅಂದಾಗ ಒಂದಷ್ಟು ತೊಂದರೆಗಳನ್ನು ಅದು ಎದುರಿಸ್ತದೆ ಅಂತ ಅನ್ನುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಹೋಟೆಲ್ ಉದ್ಯಮ, ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಉಡುಪಿ ಜಿಲ್ಲೆಯ ನಮ್ಮ ಕರಾವಳಿಯ ಹೋಟೆಲ್ ಉದ್ಯಮಗಳು ಅವರು ಎದುರಿಸ್ತಿರುವಂಥ ಸಮಸ್ಯೆಗಳು, ಮುಂದೆ ಏನು ಮಾಡಬೇಕಾಗಿದೆ ಅಂತ ಅನ್ನುವಂಥದ್ರ ಬಗೆಗೆ ನಾವಿತ್ತು ಚರ್ಚೆ ಮಾಡಬೇಕಾಗಿದೆ. ನನ್ನ ಜೊತೆಗೆ ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳಿಬ್ಬರಿದ್ದಾರೆ. ಲಯನ್ ಚಂದ್ರಹಾಸ್ ಶೆಟ್ಟಿ ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷರು, ಕಂಫರ್ಟ್ಸ್ ಇನ್ ಅನ್ನುವಂಥ ಒಂದು ಹೋಟೆಲ್ ದೇರ್ಲಕಟ್ಟೆಯಲ್ಲಿರುವಂಥ ಕಂಫರ್ಟ್ಸ್ ಇನ್ ಅಂತ ಹೋಟೆಲ್ನ ಮಾಲಕರು ಕೂಡ ಆಗಿದ್ದಾರೆ. ಅವ್ರ ಜೊತೆಗೆ ನಿಶಾಂಕ್ ಸುವರ್ಣ ಅವರು ಪ್ರಧಾನ ಕಾರ್ಯದರ್ಶಿಗಳು, ಜೊತೆಗೆ ಅವರು ರೂಪಾ ಹೋಟೆಲ್ನ ಮಂಗಳೂರು ರೂಪಾ ಹೋಟೆಲ್ನ ಮಾಲೀಕರು ಕೂಡ ಆಗಿದ್ದಾರೆ. ಮಂಗಳೂರು ಹೋಟೆಲ್ ಅಸೋಸಿಯೇಷನ್ ಇಬ್ಬರು ಪದಾಧಿಕಾರಿಗಳಿಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಚಂದ್ರಶೆಟ್ರೆ, ಏನು ಬಹುಶಃ ಕಳೆದ ಬಾರಿ ಮತ್ತು ಈ ಬಾರಿ ಅನಿರೀಕ್ಷಿತವಾದಂಥ ಒಂದು ಸಮಸ್ಯೆಯನ್ನು ತಂದೊಡ್ಡಿರುವಂಥದ್ದು. ಆಗಾಗ್ಗೆ ಒಂದು ದಿನದ ಬಂದಂತೆ ಅಥವಾ ಕರ್ಫ್ಯೂ ಅಂತೆ 2 ದಿನ 3 ದಿನ ಹೋದಾಗಲೇ ಇದು ಸಮಸ್ಯೆ, ಆರ್ಥಿಕ ಸಂಕಷ್ಟ ಅಂತ ಹೇಳ್ತಾ ಇದ್ದವರು. ಈಗ ಇದು ದಿನಗಟ್ಟಲೆ, ತಿಂಗಳುಗಟ್ಟಲೆ ಅನ್ನುವಷ್ಟರ ಮಟ್ಟಿಗೆ ಬಂದಿದೆ. ಕಳೆದ ವರ್ಷ ನೀವು ಅನುಭವಿಸಿದ ಸಮಸ್ಯೆಗಳೇನು? ಈ ಬಾರಿ ಮತ್ತೆ ಇನ್ನೊಂದು ರೀತಿಯಾದಂಥ ಹೊಸ ಸಮಸ್ಯೆಗಳು ಸೃಷ್ಟಿಯಾದದ್ದು. ಕಳೆದ ಬಾರಿ ಹೇಗಿತ್ತು? ಕಳೆದ ಬಾರಿ ಕೊರೋನಾ ಇಲ್ಲದಿದ್ರೆ ಇಂಥ ಒಂದು ಮಹಾಮಾರಿ ಏನು ನಾವು ಹೇಳ್ತೇವೆ, ಇಂಥದ್ದೊಂದು ಬರ್ತದೆ ಅಂತ ಎನ್ನುವಂಥ ಒಂದು ಪರಿಕಲ್ಪನೆ ನಮಗಿರಲಿಲ್ಲ. ಏನೋ ಒಂದು ರೋಗ ಬರ್ತಾ ಇದೆ, ಅದಕ್ಕೆ ನಾವು ಜಾಗೃತರಾಗಬೇಕು. ಅದಕ್ಕಾಗಿ 1-2 ದಿನದ ಕರ್ಫ್ಯೂಯನ್ನು ವಿಧಿಸ್ತಾ ಇದ್ದೇವೆ ಅಂತೇಳಿ ಶುರು ಮಾಡಿದ್ವಿ. ಎಷ್ಟೋ ಜನರು 1 ವಾರಕ್ಕೆ ಮೊದಲೇ ಇನ್ನು ಟ್ರೈನ್ ಇಲ್ಲ ಅಂತೆ, ಇನ್ನು ಬಸ್ ಇಲ್ಲ ಅಂತೇಳಿ ತಮ್ಮ ಊರಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ವಿ. ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ, ತಮ್ಮ ಹೋಟೆಲ್ಗಳನ್ನ, ತಮ್ಮ ಲಾಡ್ಜ್ಗಳನ್ನ ಒಂದೊಂದೇ ಬಂದ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆದ್ರೂ ಕೂಡ ಇದು 1 ದಿನ 2 ದಿನ ಇಲ್ಲ ಇದ್ರೆ 1 ವಾರದ ಲಾಕ್ಡೌನ್ ಅಥವಾ ಒಂದು ಕರ್ಫ್ಯೂ ಇರ್ಬೋದು ಅಂತೇಳಿ ನಮ್ಮ ಆಲೋಚನೆ ಇತ್ತು. ಇಷ್ಟು ದೊಡ್ಡದಾದ, ಇಷ್ಟು ವಿಸ್ತಾರವಾದ, ಇಲ್ಲದ್ರೆ ಇಷ್ಟೊಂದು ದೊಡ್ಡ ಹೊಡೆತವನ್ನ ಒಂದು ನಮ್ಮ ಇಂಡಸ್ಟ್ರಿಗೆ ಕೊಡ್ತದೆ ಅಂತೇಳಿ ನಮ್ಮ ಕನಸಲ್ಲಿ ಕೂಡ ನಾವೆನಿಸಿರಲಿಲ್ಲ. ಪ್ರಥಮವಾಗಿರುವಂತಹ ಒಂದು ಕೊರೋನಾ ಇದು ಬಹಳ ಜನರನ್ನ ಎದುರಿಸಿದೆ. ನಮಗಾದ ಕಷ್ಟ ಏನಂತ ಹೇಳಿದ್ರೆ, ಕೊರೋನಾ ಬಂದ ನಂತರ ಜನರಿಗೆ ಕೆಲಸ ಇಲ್ಲ, 1-2 ತಿಂಗಳು ಕಷ್ಟವನ್ನು ಅನುಭವಿಸಿದ್ರು ತೊಂದರೆ ಇಲ್ಲ ಅಂತ ಪರಿಸ್ಥಿತಿ ಇತ್ತು. ಆದರೆ ಒಮ್ಮೆ ಕೊರೋನಾ ಬಂದು ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರಪ್ರಥಮವಾಗಿ ಬಂದಂಥವರನ್ನ ನಾವು ನಮ್ಮ ರೂಮಿಗೆ ನೆಕ್ಸ್ಟ್ ತಗೊಳ್ಳಿಕ್ಕೆ ನಮಗೆ DC ಅವರೊಂದು ಆರ್ಡರ್ ಆಯಿತು. ಆ ಟೈಮಲ್ಲಿ ಮೊತ್ತ ಮೊದಲಿಗೆ ಕೊರೋನಾ ಬಂತು, ಮುಟ್ಲಿಕ್ಕಿಲ್ಲ, ಟಚ್ ಇಲ್ಲ, ದೂರ ಇರಬೇಕು, ಏನಿಲ್ಲ ಅಂತ ಹೇಳಿ ಮನೆಗೆ ಮುಖ ಮುಚ್ಚುವುದು, ಮನೆಗೆ ಬೀಗ ಗೇಟಿಗೆ ಲಾಕ್ ಹಾಕಿ ಮನೆಯಲ್ಲಿ ಕೂತ್ಕೊಳ್ಳುವಂತಹ ಸಂದರ್ಭದಲ್ಲಿ DC ಅವರ ಫೋನ್ ಬಂತು, ನೀವೆಲ್ಲರೂ ಒಮ್ಮೆ ಬರಬೇಕು, ನಾವು ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ, ನಮಗೆ ನಿಮ್ಮ ಹೋಟೆಲ್ಗಳನ್ನ ಕ್ವಾರಂಟೈನ್ಗಾಗಿ ಕೊಡಬೇಕು ಅಂತೇಳಿ. ಮನೆಯಿಂದಲೇ ಹೊರಗೆ ಬರದಂತ ಸ್ಥಿತಿಯಲ್ಲಿರುವಾಗ ಹೆದರಿಕೆ. ಈಗ ಈ ಸಮಯದ ಕೊರೋನಾದ ಸ್ಥಿತಿಗಿಂತಲೂ ಮೊದಲಿದ್ದದ್ದು ಬಹಳ ಭಯಂಕರವಾಗಿರುವಂಥದ್ದು. ಆ ಟೈಮಲ್ಲಿ ನೀವು ಹೋಟೆಲ್ ಅನ್ನ ಕೊಡ್ಬೇಕಂತೇಳಿ ಎಲ್ರಿಗೂ ಒಂದು ಹೆದರಿಕೆ ಇತ್ತು ಮನಸ್ಸಲ್ಲಿ. ಆದ್ರೂ ಸ್ಟ್ರಿಕ್ಟ್ ಆಗಿ ನಮಗೆ ಹೋಟೆಲ್ ಅನ್ನ ನೀವು ಕ್ವಾರಂಟೈನ್ಗೆ ಕೊಡ್ಬೇಕೆನ್ನುವಾಗ ನಾವು ಅಸೋಸಿಯೇಷನ್ ಅವರು ಪ್ರಪ್ರಥಮವಾಗಿ ನಮ್ಮ ಹೋಟೆಲ್ ಅನ್ನ ನಾವು ಕೊಡ್ತೇವೆ ಅಂತೇಳಿ ಒಪ್ಪಿಕೊಂಡೆವು. ಆ ಮುಖಾಂತರವಾಗಿ 21 ಹೋಟೆಲ್ನವರು ಕ್ವಾರಂಟೈನ್ ಕೊಡ್ಲಿಕ್ಕೆ ಈ ಮುಖಾಂತರವಾಗಿ ನಾವು ಫಸ್ಟ್ಗೆ ಪ್ರಥಮವಾಗಿ ನಾವು ಕ್ವಾರಂಟೈನ್ಗೆ ನಮ್ಮ ಮಂಗಳೂರಿನಲ್ಲಿ ನಾವು ಕೊಟ್ಟದ್ದು ಬಹಳ ಹೆದರಿಕೆಯಿಂದ. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಯಾವುದೇ ವ್ಯಾಕ್ಸಿನೇಷನ್ ವಿಷಯ ಇಲ್ಲ, ಯಾವುದಿಲ್ಲ. ಜನರು ನಮ್ಮನ್ನು ಮುಟ್ಲಿಕ್ಕಿಲ್ಲ, ದೂರದಲ್ಲಿದ್ದಾರೆ, ನಿಲ್ಲುವುದಿಲ್ಲ ಅಂತ ಹೇಳಿದ್ರು ಕೂಡ ಅದು ಕಷ್ಟ ಸಾಧ್ಯವಾಗಿ. ಈ ನಡುವೆ ಅಲ್ಲೆಲ್ಲೋ ಗೊತ್ತಾದಾಗ ನಮ್ಮ ಹೋಟೆಲಲ್ಲಿ ಕ್ವಾರಂಟೈನ್ಗೆ ಒಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಕೊಂಡೋಗುವಂತ ರೀತಿ ಇಲ್ಲ. ಇದ್ರೆ ಅಲ್ಲಿ ಇದ್ದಾರೆ ಅಂತ ಹೇಳುವಾಗ ನಮ್ಮ ಹೋಟೆಲ್ಗೆ ಇನ್ನು ಮುಚ್ಚಲೇಬೇಕು, ಇನ್ನು ಯಾರು ಕೂಡ ನಮ್ಮ ಹೋಟೆಲ್ಗೆ ಬರ್ಲಿಕ್ಕೆ ಇಲ್ಲ, ನಾವು ಬಂದ್ ಮಾಡುವಂತ ಪರಿಸ್ಥಿತಿ ಇರ್ಬೋದೇನೋ ಒಂದು ಹೆದರಿಕೆ ನಮ್ಮಲ್ಲಿ ಇತ್ತು. ಅಷ್ಟು ಆತಂಕ ಇತ್ತು. ನಾವೊಂದು ಆ ಟೈಮಲ್ಲಿ ಬಹಳ ಕಲ್ಲರಾಗಿದ್ದೆವು ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ದಿತ್ತು. ಅದ್ರ ನಡುವಿಗೆ ನಮಗೆ
ಬೇರೆ ಬೇರೆ ವಿಚಾರಗಳು ಬಂತು. ಹ್ಮ್. ಹೋಟೆಲ್ನವರು ಸ್ವಲ್ಪ ದಿನ ಆಗುವಾಗ ಹಣ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹ್ಮ್. ಹೋಟೆಲ್ನವರು ದಂಧೆಗೆ ಇಳಿದಿದ್ದಾರೆ ಅಂತ ಹೇಳಿ. ಹ್ಮ್. ಅಲ್ಲಿ ದರಗಳ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಅಷ್ಟು ತಗೊಳ್ತಾರೆ ಇಷ್ಟು ತಗೊಳ್ತಾರೆ ಅಂತ ಅನ್ನುವಂಥದ್ದು ಎಷ್ಟನ್ನ ನಿಗದಿ ಮಾಡಿದ್ರ DC ಅವರು ಏನಾದ್ರು ಡಿ ಸಿ ಅವರು ಸಿಂಧು ರೂಪೇಶ್ ಅವರು ಕಳೆದ ಸಮಯ DC ಆಗಿದ್ರು ನಮ್ಮ ಮಣಕೂರಿಗೆ. ಆಗ ಅವರು ನಿಗದಿ ಮಾಡಿದ್ರು, ಒಬ್ಬರಿಗೆ 700 ರೂಪಾಯಿ, ಇಬ್ಬರಿಗಾದ್ರೆ 1000 ರೂಪಾಯಿ ಇನ್ಕ್ಲೂಡಿಂಗ್ ಫುಡ್, ಆಹಾರವನ್ನು ಅವರಿಗೆ 3 ಹೊತ್ತಿದ್ದು ನೀಡಬೇಕು. ಅದು ಸಾಧಾರಣ ನಾವು ಒಂದು 1,500-2,000ಕ್ಕೆ ಹೋಟೆಲ್ಗೆ ರೂಮನ್ನು ಕೊಡುವಂತದನ್ನ 700 ರೂಪಾಯಿ ಮತ್ತೆ 1,000ಕ್ಕೆ ಕೊಡಬೇಕು. 14 ದಿನದ ಕ್ವಾರಂಟೈನ್ ಅಂತೇಳಿ. ಓಕೆ. ದೊಡ್ಡ ದೊಡ್ಡ ಹೋಟೆಲ್ನವರು ನಮ್ಮ ಹುಷಂಪರ್ಲಿ ಇರ್ಬೋದು ಅಂತ ಒಂದು ದೊಡ್ಡ ವ್ಯವಸ್ಥೆ ಹೋಟೆಲ್ನವರಿಗೆ 2,000ಕ್ಕೂ ಕೊಡ್ಬೋದು. ಆದ್ರೆ ಫುಡ್ ಎಲ್ಲ ಇನ್ಕ್ಲೂಡ್ ಮಾಡ್ಬೇಕನ್ನೋ ಒಂದು ಅವರವರ ಅನುಭವ, ಇದಕ್ಕೆ ಅವರಿಗೆ ಯಾವ ಯಾವ ತಾಕತ್ತಿದೆ ಅವರಿಗೆ ಕೊಡುವಂಥದ್ದು. ನಾವು ಆ ಪ್ರಕಾರವಾಗಿ ನಮ್ಮ ಹೋಟೆಲ್ ಅನ್ನ ಕ್ವಾರಂಟೈನಿಗೆ ಕೊಟ್ಟಿತ್ತು. ಸ್ವಲ್ಪ ದಿನ ಹೋಗುವಾಗ ಜನರಲ್ಲಿ ಹೆದರಿಕೆ ಕಮ್ಮಿ ಆಯಿತು, ಬೇರೆ ಹೋಟೆಲ್ನವರಿಗೆ ಕೂಡ ಅಗತ್ಯತೆ ಬಂತು. ಆದ್ರೆ ಇಲ್ಲಿ ಕಾಂಪಿಟೇಷನ್ ಎಲ್ಲಿ ನಡೀತಾ ಅಂತ ಹೇಳಿದ್ರೆ, ನಾವು ಕೊಡುವಂಥದ್ದು 700 ರೂಪಾಯಿದನ್ನು 600 ರೂಪಾಯಿ ಕೊಟ್ಟಿದ್ದೇವೆ, 1,000 ರೂಪಾಯಿ ಕೊಟ್ಟಿದ್ದನ್ನು 900ಗೂ ಕೊಟ್ಟಿದ್ದೇವೆ. ಯಾಕೆ? ನಮಗೆ ಬಂದವರಿಗೆ ವ್ಯವಸ್ಥೆಯನ್ನು ನಾವಿಲ್ಲಿ ಕಲ್ಪಿಸಬೇಕು ಅಂತೇಳಿ. ಆದ್ರೆ ಪಬ್ಲಿಸಿಟಿ ಆಯ್ತು, ಜನರಿಂದ ಲೂಟಿ ಮಾಡ್ತಾ ಇದ್ದಾರೆ, 3,000-4,000 ರೂಪಾಯಿ ಹಣವನ್ನ ತೆಗೊಳ್ತಾ ಇದ್ದಾರೆ ಅಂತೇಳಿ. ನಾವು ಯಾವುದೇ ಮಂಗಳೂರಿನಲ್ಲಿ ಒಂದೇ ಒಂದು ಹೋಟೆಲ್ನವರ ಆ ರೀತಿ ತೆಗೆದಿದ್ರೆ ನಮಗೆ ಹೇಳ್ಬೇಕು. ಆದ್ರೆ ಒಂದು ವಿಷಯ ಏನಂತ ಹೇಳಿದ್ರೆ, ಅದು ದುಬೈಯಿಂದ ಇರಬಹುದು, ಇಲ್ಲದೆ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದವರು ಎಲ್ಲರೂ ಕೂಡ ಒಂದು ಏಜೆನ್ಸಿ ಥ್ರೂ ಅಲ್ಲಿ ಬಂದವರು. ಆ ಏಜೆನ್ಸಿ ಅವರು ಇವರ ಕೈಯಿಂದ, ಅದು ಕಂಪನಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಇವರಿಗೊಂದು ರೇಟ್ ಅನ್ನ ಫಿಕ್ಸ್ ಮಾಡಿ ನಮಗೆ ಕಳಿಸಿದ್ದಾರೆ. ಆ ಅಮೌಂಟ್ ಅನ್ನ ಆ ಏಜೆನ್ಸಿ ಅವರು ಕಲೆಕ್ಟ್ ಮಾಡಿರ್ಬೋದು, ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿ ಬೇರೆ ಬೇರೆ ಹೋಟೆಲ್ ಅಲ್ಲಿ ಅದು ನೆಗೋಷಿಯೇಷನ್ ಮಾಡಿ DC ಅನ್ನು ಫಿಕ್ಸ್ ಮಾಡಿದ್ದಾರೆ, ಅದಕ್ಕಿಂತ 100 ರೂಪಾಯಿ ಕಮ್ಮಿಗೆ ಕೊಟ್ಟಿದ್ದೇವೆ ಅಂತ ನಾವು ಜಾಸ್ತಿ ಕೊಡಲಿಲ್ಲ. ದರ ಏನು ನಿಗದಿಪಡಿಸಲಾಗಿತ್ತು, ನೇರವಾಗಿ ಈಗ ಲಾಡ್ಜ್ನ ರೂಮಿಗೆ ಸಂಬಂಧಪಟ್ಟಾಗೆ ನೀವು ನಿಗದಿಪಡಿಸಿದ್ರು ನೀವೇ ತಗೊಳ್ತಾ ಇದ್ರು ಅಥವಾ ಏಜೆನ್ಸಿ ಥ್ರೂ ಅವರು ಕೊಡಬೇಕಾಗಿತ್ತು? ಕೆಲವೆಲ್ಲ ಏಜೆನ್ಸಿ ಥ್ರೂ ಅಲ್ಲಿ, ಅಂದ್ರೆ ಬಲ್ಕ್ ಕಂಪನಿಯವರು ಕಳಿಸ್ತಾ ಇದ್ರು. ಕೆಲವೆಲ್ಲ ಏಜೆನ್ಸಿ ಥ್ರೂ ಅಲ್ಲಿ ನಮಗೆ ಪೇಮೆಂಟ್ ಬರ್ತಾ ಇತ್ತು, ಕೆಲವೆಲ್ಲ ಅವರವರಾಗಿ ಪೇಮೆಂಟ್ ಮಾಡ್ತಾ ಇದ್ರು. ಅದಲ್ಲದೆ ಬೇರೆ ಯಾವುದೇ ಇರಲಿಲ್ಲ. ಮತ್ತೆ ನಾವು ಗವರ್ಮೆಂಟ್ಗೆ ಪೇಮೆಂಟ್ ಮಾಡಿ ಗವರ್ಮೆಂಟ್ನವರು ಹಣ ತೆಕೊಂಡು ಅದನ್ನು ನಮಗೆ ಪೇಮೆಂಟ್ ಮಾಡೋದಂತ ಪರಿಸ್ಥಿತಿ ಬರಲಿಲ್ಲ. ಇಲ್ಲ. ಓಕೆ. ಸೊ ಕಳೆದ ಬಾರಿ ಹೀಗೆ ಅಂತೂ ಅದು ಮತ್ತೆ ಬಹುಶಃ ಒಂದು ರೀತಿಯ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಎಲ್ಲವೂ ಸಮಾಧಾನಕರವಾಗಿ ಇದು ಬಂತು. ಎಲ್ಲೋ ಹೋಟೆಲ್ಗಳು ಮತ್ತೆ ಮುಕ್ತವಾಗಿ ತೆರೆಯುವಂಥ ಹಂತಕ್ಕೆ ಬಂತು. ಮತ್ತಿನ್ನೇನು ಆ ಸಂದರ್ಭದಲ್ಲಿ ತೆರೆಯುವಂಥ ಹಂತದಲ್ಲಿ ಬಂದಾಗ ತೆರಿಗೆಗಳ ವಿಚಾರವಾಗಿ ಸರ್ಕಾರದ ಜೊತೆ ನೀವೇನಾದರೂ ವಿನಂತಿ ಮಾಡಿದ್ರ ಕಳೆದ ಬಾರಿಯ ತೊಂದರೆಗಳಿಗೆ ಸಂಬಂಧಪಟ್ಟ ಹಾಗೆ? ಯಾವುದೇ ಹೋಟೆಲ್ ಅಸೋಸಿಯೇಷನ್ ಅವರು ಇಷ್ಟರ ತನಕ ನಮಗೆ ಅದು ಕೊಡಿ ಇದು ಕೊಡಿ ಅಂತೇಳಿ ಓದೋದಿಲ್ಲ. ಆದ್ರೆ ಈ ಸಲ ನಾವು ಹೋಗಿದ್ದೀವಿ. ನಮಗೆ ಕಳೆದ ಸಲ ಕೊನೆಯ ಹಂತದಲ್ಲಿ ಎಲ್ಲರಿದು ಇದಾಗುವಾಗ ನಮಗೆ ಕರೆಂಟಿದು ಬಿಲ್ಲನ್ನು ಕಮ್ಮಿ ಮಾಡಲಿ ಅಂತೇಳಿ ನಾವು ಕೇಳಲಿಕ್ಕೆ ಹೋಗ್ಲಿಲ್ಲ. ಕರೆಂಟಿಗೆ ಒಂದು ಫಿಕ್ಸ್ಡ್ ಚಾರ್ಜ್ ಅನ್ನ ಇತ್ತು, ಅದನ್ನ ಕಮ್ಮಿ ಮಾಡಿ, ಅದನ್ನ ಒಂದು ಲೆಸ್ ಮಾಡಿದ್ರು ಆದಿತ್ತು, ಕಮ್ಮಿ ಮಾಡಿದ್ರು ಆದಿತ್ತು, ಇದನ್ನ ನಾವು ಕೇಳ್ಕೊಂಡಿದ್ದೇವೆ. ಎರಡನೇದು ನಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಏನಿದೆ ಅದನ್ನ ಕಮ್ಮಿ ಮಾಡಿ ನಿಶಾಂಕ್. ಮತ್ತೆ ಇದು ಯಾವುದು ಕಾರ್ಪೊರೇಷನ್ ಟ್ಯಾಕ್ಸ್, ಇದು ನಮಗೆ ಮೊದಲಿದ್ದಂಥದ್ದು ಒಂದು ಪ್ರೈಸ್ ಇದೆ. ಒಂದು 3-4 ವರ್ಷಕ್ಕೆ ಮೊದಲು 14,000 ಚಾರ್ಜ್ ಇದ್ದಂತಹ ಒಂದು ಕಾರ್ಪೊರೇಷನ್ ಟ್ಯಾಕ್ಸ್. ಇವತ್ತಿನ ದಿವಸಕ್ಕೆ ನಾವು ಸಾಧಾರಣ 1 ಲಕ್ಷ ಮೇಲೆ ನಾವು ಕಟ್ತಾ ಇದ್ದೀವಿ. ಅದು ಡಸ್ಟ್ಬಿನ್ ತಗೊಳ್ಳುವ ಚಾರ್ಜ್ ಆಗಿರ್ಲಿ ಅಥವಾ ನಾವು ಟ್ರೇಡ್ ಲೈಸೆನ್ಸ್ ಫೀ ಆಗಿರ್ಲಿ ವರ್ಷಕ್ಕೆ ಅದು ಒಂದು ಅದರ ವೇರಿಯೇಷನ್ ಬಹಳ ಹೆವಿ ಆಗಿದೆ. ಅಂದ್ರೆ ಒಂದು 4 ವರ್ಷಕ್ಕೆ ಮೊದಲಿದ್ದಂತ ಒಂದು 8-10 ಸಾವಿರ ರೂಪಾಯಿ ಪೇಮೆಂಟ್ ಮಾಡುತ್ತಿದ್ದು ಈಗ 80ರಿಂದ 1 ಲಕ್ಷವರೆಗೆ ನಾವು ಕಾರ್ಪೊರೇಷನ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೇವೆ. ಇದು ಬಹಳ ದೊಡ್ಡದಾಗಿರುವಂತದ್ದು. ಈ ಪರಿಸ್ಥಿತಿಯಲ್ಲೂ ನಮಗೆ ಅಂತಹ ಒಂದು ಟ್ಯಾಕ್ಸ್ ಅನ್ನ ಕಟ್ಟಲಿಕ್ಕೆ ಕಷ್ಟ ಆದಿತ್ತು. ಅಂದ್ರೆ 1 ವರ್ಷದಲ್ಲಿ ನಮಗೆ ಯಾವುದೇ ರೀತಿಯ ಬಿಸ್ನೆಸ್ ಇಲ್ಲದಂತ ಟೈಮ್, ಪ್ರವಾಸೋದ್ಯಮ ಇಲ್ಲ ಇದ್ರೆ ನಮ್ದೇನುಂಟು ಈ ಲಾಡ್ಜಿಂಗ್, ಬೋರ್ಡಿಂಗ್, ರೆಸಾರ್ಟ್ಸ್ ಇರ್ಬೋದು, ಹೋಮ್ ಸ್ಟೇ ಇರ್ಬೋದು, ಇದೆಲ್ಲ ಈ ಸಂಬಂಧಪಟ್ಟಂತೆ ಬರುವುದು. ಯಾವುದೇ ಜನ ಹೊರಗಿಂದ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿರುವಾಗ ನಮಗೆ ಯಾವುದೇ ಜನ ಬರುವುದಿಲ್ಲ. ಆಗಿರುವಾಗ ನಮಗೆ ಕಟ್ಟಲಿಕ್ಕೆ ಹಣವಿಲ್ಲ. ನಮಗೆ ಇರುವಂತ ಕೆಲಸದವರಿಗೆ ಸಂಬಳ ಕೊಡಬೇಕು, ಇರುವಂತ ಲಾಡ್ಜ್ ಅನ್ನ ಮೇಂಟೈನ್ ಮಾಡಬೇಕು, ಮತ್ತೆ ಏನಿದೆ ಈ ಚಾರ್ಜಸ್ ಎಕ್ಸ್ಟ್ರಾಸ್ ಇದೆ ಅದನ್ನ ಕಟ್ಟಬೇಕು, ಲೋನ್ ಇದ್ದಂತವ್ರು ಲೋನ್ ಕಟ್ಟಬೇಕು. ಇದರ ಮುಖಾಂತರ ನೆಕ್ಸ್ಟ್ ಫ್ಯೂಚರ್ ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಈ ರೀತಿಯಾಗಿರುವಂತಹ ಯಾವುದು ರಿಯಾಯಿತಿಗಳು ಕಳೆದ ಬಾರಿ ತಮಗೆ ಸಿಗ್ಲಿಲ್ಲ ಯಾವುದೇ ರೀತಿಯಲ್ಲೂ ಕೂಡ. ತಾವು ಈ ಬಗೆಗೆ ಹೇಳ್ಕೊಂಡಿದ್ರ, ಮನವಿ ಮಾಡಿದ್ರ? ನಾವೀಗ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ ಅಂತ ಕೇಳಿದ್ದೇವೆ, ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ, ಕಾರ್ಪೊರೇಷನ್ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ ಅಂತ ಕೇಳಿದ್ದೇವೆ. ಇದನ್ನ ಯಾವುದು ನಮ್ಮ ಕರೆಂಟ್ ಡೆಪಾಸಿಟ್ ಅನ್ನ ಫಿಕ್ಸ್ಡ್ ಚಾರ್ಜ್ ಅನ್ನ ಕಮ್ಮಿ ಮಾಡಿ ಅಂತ ಕೇಳಿದ್ದೇವೆ. 3ನೇದು ವ್ಯಾಕ್ಸಿನೇಷನ್ ಅನ್ನ ಕೊಡಿ. ಫ್ರಂಟ್ ಲೈನ್ ವರ್ಕರ್ಸ್ ಅಂದ್ರೆ
ಕಳೆದ ಸಲ ಯಾವುದೇ ಒಂದು ರೀತಿ ಇಲ್ಲದ ಕೊರೋನಾದಲ್ಲಿ ಕೆಲಸ ಮಾಡಿದವರು ಎಷ್ಟೋ ಜನ ಇದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡುವವರು ಇದ್ದಾರೆ. ಇವರು ದಿನ ದಿನ ಕೆಲಸ ಮಾಡುವವರು, ಅವರ ಜೊತೆಯಾಗಿ ಮಾಡುವಂತರು ಮತ್ತೆ ಆ ಮುಖಾಂತರ ಫುಡ್ ಅನ್ನು ಸಪ್ಲೈ ಮಾಡುವವರು ಇರ್ಬೋದು. ಈಗ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು. ಇಂಥವರಿಗೆ ಕೂಡ ವ್ಯಾಕ್ಸಿನೇಷನ್ ಕೊಡಿ ಅಂತೇಳಿ ಕೇಳಿದ್ದೇವೆ. ಆಗ ನಮಗೆ ಜಿಲ್ಲಾಧಿಕಾರಿ ಅವರು ಬಹಳ ಒಂದು ಒಳ್ಳೆಯ ಸ್ಪಂದನೆಯನ್ನ ನೀಡಿದವರು. ಬಹಳ ಒಂದು ಸ್ಪಂದನೆ ಅಂತ ಹೇಳಿದ್ರೆ, ನನಗೆ ಈ ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ ಇಲ್ಲದ್ರೆ ಬಾಕಿ ಟ್ಯಾಕ್ಸ್ ಗಳನ್ನ ಕಮ್ಮಿ ಮಾಡುವಂತ ಇದು ನನಗೆ ಅಧಿಕಾರ ಇಲ್ಲ, ಆದ್ರೆ ವ್ಯಾಕ್ಸಿನೇಷನ್ ಕೇಳಿದ್ರಿ ಅದನ್ನ ನಾನು ಕೊಡುವಂತ ಒಂದು ಇದನ್ನ ಮಾಡ್ತೇನೆ ಅಂತೇಳಿ ಆ ಪ್ರಕಾರವಾಗಿ ನಮಗೆ ಕಳೆದ ವಾರ ಸಾಮಾನ್ಯ ಒಂದು 500 ಜನರಿಗೆ ನಾವು ವ್ಯಾಕ್ಸಿನೇಷನ್ ಮಾಡಿ ಆಯ್ತು. ಫ್ರೀ ಆಗಿ ಮಾಡುವಂಥದ್ದು 379 ಮಾಡಿದ್ರು, ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೂಡ ನಾವು ಮಾಡಿದ್ದೇವೆ. ಈಗ ನಾಳೆ ಪುನಃ 500 ಜನರಿಗೆ ಮಾಡ್ತಾ ಇದ್ದೇವೆ. ಒಂದು 2-2.5 ಸಾವಿರ ಜನಕ್ಕೆ ನಾವು ಒಂದು ವಾರದಲ್ಲಿ ಮತ್ತೊಂದು ವಾರದಲ್ಲಿ ನಾವು ವ್ಯಾಕ್ಸಿನೇಷನ್ ಕೊಡುವಂತ ಕೆಲಸವನ್ನ ಈ ಬಾರಿ ಒಂದು ಏನು ಲಾಕ್ಡೌನ್ ಆಯ್ತು, ಬಹುಶಃ ಕಳೆದ ಬಾರಿಗೆ ಮತ್ತೊಂದಿದೆ. ಇದೆ ಈಗ ನಿನ್ನೆ ಒಂದು ನ್ಯೂಸ್ ನ ಪ್ರಕಾರ ನಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ 50% ಕಮ್ಮಿ ಮಾಡ್ತೇವೆ. ಮತ್ತೆ ಯಾವುದು ಮಹಾನಗರ ಪಾಲಿಕೆ ಅಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕರ್ನಾಟಕ ಅದರಲ್ಲಿ 50% ನಮಗೆ ವೇವರ್ ಕೊಟ್ಟಿದ್ದಾರೆ ಅಂತ ಬಂದಿದೆ. ಮತ್ತೆ ಮೆಸ್ಕಾಮ್ ಇದು ಫಿಕ್ಸ್ ಚಾರ್ಜ್ ನಮ್ಗೆ ಏನಿದೆ ಅದನ್ನ ಅವ್ರು ಕಂಪ್ಲೀಟ್ ಆಗಿ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಈ 3 months ಗೆ ಅವ್ರು ನಮಗೆ ಕಂಪ್ಲೀಟ್ ಆಗಿ ವೇವ್ ಆಫ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ನಮಗೆ ಯೂಸ್ ಮಾಡಿದೀರಿ ಅಷ್ಟು ಮಾತ್ರ ಅಲ್ಲ, ಚಾರ್ಜ್ ಮಾಡಿದ್ದು ಚಾರ್ಜ್ ಇದೆ, ಅದಕ್ಕೆ ಒಂದು ಫಿಕ್ಸ್ಡ್ ಚಾರ್ಜ್ ಅಂತ ಮಾಡ್ತಾರೆ. 10,000 ರೂಪಾಯಿ, 25,000 ರೂಪಾಯಿ, 20,000 ರೂಪಾಯಿ. ಹೆಂಗಂದ್ರೆ ಒಂದು ಬಿಲ್ಡಿಂಗ್ ಗೆ ಎಷ್ಟು ಕೆವಿ ನೀವು ಎಲೆಕ್ಟ್ರಿಸಿಟಿ ನೀವು ಪರ್ಚೇಸ್ ಮಾಡ್ತೀರಾ ಅಷ್ಟಕ್ಕೆ ಒಂದು ಮಿನಿಮಮ್ ಚಾರ್ಜ್ ಇರುತ್ತೆ. ಆ ಮಿನಿಮಮ್ ಚಾರ್ಜ್ ಅನ್ನು ಅವರು ವೇವ್ ಆಫ್ ಮಾಡ್ತಾ ಅಂತ ಹೇಳಿದ್ದಾರೆ. ಮತ್ತೆ ಅದೇ ಕಾರ್ಪೊರೇಷನ್ ಟ್ಯಾಕ್ಸ್ ನಮ್ಗೆ ಅವರು ವಿಶ್ವಾಸ ಕೊಟ್ಟಿದ್ದಾರೆ. ಇವಾಗ ಕಮಿಷನರ್ ಕೊಟ್ಟಿದ್ದಾರೆ, ಪ್ರೇಮಾನಂದ್ರ ಅವರಲ್ಲಿ ಮಾತಾಡಿದ್ದೇವೆ, ಮೇಯರ್ನು ಕೊಟ್ಟಿದ್ದಾರೆ, ಮೇಯರಿಗೆ, ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಬಹಳ ದೊಡ್ಡ ಹೊರೆ ಯಾವುದು ಇದರಲ್ಲಿ ನಿಮಗೆ? ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ನಮಗೆ ಸಿಟಿ ಕಾರ್ಪೊರೇಷನ್ ಟ್ಯಾಕ್ಸ್ ದೊಡ್ಡದಾಗ್ತಾ ಇದೆ, ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ದೊಡ್ಡದು. ಅದ್ರ ನಡುವಲ್ಲಿ ಲೋನ್ ಕಟ್ಲಿಕ್ಕೆ ಇರುವಂತದ್ದು ಎಲ್ಲರೂ ಕಟ್ಟುವಂಥದ್ದು. ಇದಕ್ಕಿರುವಂತದ್ದು ಅವ್ರೀಗ 2 ವರ್ಷ ಮೊರಟರಿ ಟೈಮ್ ಅಂತ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅದು ಇರುವಂತಹ ಲೋನಿನ ಅಮೌಂಟ್ ಉಂಟಲ್ಲ, ಅದು ಬಹಳ ದೊಡ್ಡದಂದ್ರೆ ಬಹಳ ದೊಡ್ಡ. ಕೆಲವರು ಕೋಟಿ ಕಟ್ಟಲೆ ಲೋನ್ ಅನ್ನು ತೆಗೆದಿದ್ದಾರೆ. ಇನ್ನೇನು ಬಾಡಿಗೆ 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಬಾಡಿಗೆ ಅಂತ ಹೇಳಿದ್ದಾರೆ. ಹೆಚ್ಚಿನವ್ರ ಹೋಟೆಲ್ ಅನ್ನು ಮುಚ್ಚಿ ಯಾರು ಕೂಡ ಇನ್ನು ಪುನಃ ಬಂದ ಆ ಹೋಟೆಲ್ ಅನ್ನು ಓಪನ್ ಮಾಡುವಂತ ಧೈರ್ಯ ಯಾರಿಗೂ ಬರ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದೆ. ಇದು ಈ ವರ್ಷದ ಸಮಸ್ಯೆ. ಹೌದು, ಒಂದು ಲಾಕ್ಡೌನ್ ಅಲ್ಲಿ ಅನುಭವಿಸಿರುವಂತಹ ಇದು ಅಂದ್ರೆ ಕಳೆದ ಬಾರಿಯ 3 ತಿಂಗಳು, ಈ ಬಾರಿಯ 60 ದಿನಗಳು, ಇದೆಲ್ಲ ಸೇರಿದಾಗ ನಡುವೆ ವ್ಯಾಪಾರ ಕಡಿಮೆ, ಪ್ರವಾಸೋದ್ಯಮ ದೊಡ್ಡದಾಗಿ ತೆರೆಯಲಿಲ್ಲ. ಈ ಬಾರಿ ಮತ್ತೆ ಅದು 2 ತಿಂಗಳ ಬಂದ್ ದೊಡ್ಡ ಹೊಡೆತವನ್ನ ಕೊಟ್ಟು ಬಿಟ್ಟಿದೆ ಹೋಟೆಲ್ಗೆ ಅಂತ ಅನ್ನುವಂಥದ್ದು. ಅಂದ್ರೆ ಏನೇನೆಲ್ಲ ಸಮಸ್ಯೆಗಳು ಈ ವರ್ಷ? ಸಮಸ್ಯೆಗಳೆನ್ನುವಂಥದ್ದು ನಮ್ಮ ಕೆಲಸದವರಿಗೆ ನಾವೀಗ 10 ಜನವನ್ನ 20 ಜನವನ್ನ ಕೆಲವು 200-300 ಜನವನ್ನ ಕೆಲಸಕ್ಕೆ ಇಟ್ಟಿದ್ದಾರೆ. ಒಂದು 20-25 ಜನ ಕೆಲಸ ನಿಟ್ಟವನಿಗೆ 10 ಜನವನ್ನು ಕೆಲಸಕ್ಕೆ ಇಡೋದು ಕೂಡ ಕಷ್ಟ. ಇನ್ನು 15 ಜನರ ಪರಿಸ್ಥಿತಿ ಏನಾಗಬೇಕು? ನಮ್ಮನ್ನೇ ನಂಬಿ ಕೆಲಸಕ್ಕೆ ಬಂದವರವರು. ಹೌದು, ಮನೆ ಬಿಟ್ಟು ಇಲ್ಲೇ. ಒಂದು ಎರಡನೇದು, ಇನ್ ಕೇಸ್ ಇವತ್ತಲ್ಲ ನಾಳೆ ನಮಗೆ ಬಿಸ್ನೆಸ್ ಬಂತು 2-3 ತಿಂಗಳಲ್ಲಿ, ಇನ್ನು ಅಂತ ಒಂದು ಎಕ್ಸ್ಪೀರಿಯನ್ಸ್ ನ ಜನರನ್ನ ಮತ್ತೆ ಕೂಡಿಸುವುದು ಹೇಗೆ ನಾವು? ಇಂಥ ಒಂದು ಸಮಸ್ಯೆಯಲ್ಲಿ ಒಂದೆಡೆಯಾದ್ರೆ, ಎರಡನೇದು ಈ ಪ್ರವಾಸೋದ್ಯಮ ಅನ್ನುವಂಥದ್ದು ಎಷ್ಟೋ ಹೋಟೆಲ್ಗಳಲ್ಲಿ ಇರುವಂತಹ ಒಂದು ಅದರ ಬೆಡ್ಡಿಂಗ್ ಇರ್ಬೋದು, ಅದರ ಬೆಡ್ಶೀಟ್ಗಳಿರ್ಬೋದು, ಇಲ್ಲ ಇದ್ರೆ ಬಾಕಿದು ವಸ್ತು ಏನಿದೆ. ಒಂದು ಹೋಟೆಲ್ ಅಲ್ಲಿ ನೀವು ನೋಡಿದ್ರೆ ಅವ್ರು ಲಾಕ್ಡೌನ್ ಆಗುವಾಗ ಏನು ಮುಚ್ಚಿ ಹೋಗಿದ್ದಾರೆ, ಇವತ್ತಿ ಕೂಡ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದರಲ್ಲಿರುವಂತಹ ಅವರು 1 ವಾರದಲ್ಲಿ ಓಪನ್ ಆಗ್ಬೋದು ಅಂತೇಳಿ ಹೋದವರು ಸಡನ್ ಆಗಿ ಹೋಗಿಬಿಟ್ಟಿದ್ದಾರೆ. ಬರುವಾಗ ಅವರ ಫ್ರಿಜ್ ಅಲ್ಲಿರುವಂತಹ ಸಾಮಾನೊಟ್ಟಿಗೆ ಫ್ರಿಜ್ ಕೂಡ ಕರಗಿ ಹೋಗಿದೆ. ಇರುವಂತ ಎಲ್ಲಾ ವಸ್ತುಗಳ ಹೋಟೆಲ್ ಅನ್ನು ಪುನಃ ಒಂದು ಮಾಡ್ಬೇಕಿದ್ರೆ ಏನುಂಟು, ಅರ್ಧಕ್ಕರ್ಧ ಖರ್ಚು ಉಂಟು. ಇದನ್ನು ಪುನಃ ಸೆಟ್ ಮಾಡ್ಲಿಕ್ಕೆ ಬಹಳ ಕಷ್ಟ ಇದೆ. ಇಂಥ ಒಂದು ಬೇರೆ ಬೇರೆ ರೀತಿಯಾದಂತಹ ಹೊಸದಾಗಿ ಹೋಟೆಲ್ ಅನ್ನು ಓಪನ್ ಮಾಡ್ಲಿಕ್ಕೆ ಅಂತ ಒಂದು ಹೊಸತ್ತೊಂದು ಏನು ಮೊದಲಿತ್ತು ಅದ ಒಂದು ಪುನಃ ಒಂದು ಸಂಸ್ಕೃತವಾಗಿ ಕೊಡ್ಲಿಕ್ಕೆ ನಮಗೆ ಬಾರಿ ಕಷ್ಟ ಆದಿತ್ತು. ನಮ್ಗೆ ಇವಾಗ ಆಲ್ರೆಡಿ ಇಷ್ಟೆಲ್ಲ ಸಮಸ್ಯೆ ಇರುವಾಗ ಇದೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಮತ್ತೆ ನಮ್ದು ಮೆಸ್ಕಾಮ್ ಫಿಕ್ಸ್ ಚಾರ್ಜ್ ಆಗಿರ್ಲಿ, ಟ್ರೇಡ್ ಲೈಸೆನ್ಸ್ ಫೀಸ್ ಆಗಿರ್ಲಿ, ಇದೆಲ್ಲ ನಾವು ಅನ್ನೆಸರ್ಲಿ ನಮ್ಗೆ ಕಟ್ಟಿದಂಗೆ ಆಗುತ್ತೆ. ಅಂದ್ರೆ ಅನ್ನೆಸರ್ಲಿ ಅಲ್ಲ ಅದು, ಬಟ್ ದುಡಿಮೆ ಇಲ್ಲ, ಒಂದು 3-4 months ನಮ್ಗೆ ಬಿಸ್ನೆಸ್ ಇಲ್ಲ, ನಮ್ಗೆ ಒಂದು 3-4 ನಮ್ಗೆ ಬಿಸ್ನೆಸ್ ಇಲ್ಲ. ಆ ತರ ನಮ್ಗೆ ಬಹಳ ಕಷ್ಟವಾಗ್ತಾ ಇದೆ ಇವಾಗ ಕರೆಂಟ್ಲಿ. ಅಂದ್ರೆ ಈಗ ಈ ಒಂದು ಅವಧಿಯಲ್ಲಿ ಅಂದ್ರೆ ಈ ಬಾರಿ 2ನೇ ಅಲೆಯಿಂದ ಆದಂತ ಒಂದು ತೊಂದರೆಗಳೇನಿದ್ದಾವೆ, ಇದರಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ ಬಾರಿ ಆದರೂ ಒಂದು ಸ್ವಲ್ಪ
ಏನೋ ಇಷ್ಟು ವರ್ಷಗಳ ಒಂದು ಆದಾಯ ಒಂದು ಗಳಿಕೆ ಒಂದು ಸ್ವಲ್ಪ ಉಳಿತಾಯವನ್ನಾದರೂ ಗಳಿಸಿ ಮುಂದೆ ತಗೊಂಡೋಗ್ಬೋದು ಅನ್ನುವಂಥ ನಿರೀಕ್ಷೆಗಳು ಇದ್ದದ್ದು. ಆದರೆ ಈ ಬಾರಿ ಏನಾಗ್ತದೆ, ಅದೆಲ್ಲ ಮುಗಿದು ಹೋಗಿದೆ. ಇನ್ನೇನಿದ್ರು ಕೂಡ ಇವತ್ತು ದುಡಿಬೇಕು, ನಾಳೆಗೆ ಗಳಿಸ್ಕೊಳ್ಬೇಕು ಅಂತನ್ನುವಂಥ ಪರಿಸ್ಥಿತಿ. ಓಕೆ, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು, ವಿರಾಮದ ಬಳಿಕ ಮತ್ತೆ
ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆಗೆ ಇವತ್ತು ಹೋಟೆಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಅಧ್ಯಕ್ಷರಾದಂಥ ಚಂದ್ರ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ನಿಶಾಂಕ್ ಸುವರ್ಣ. ಚಂದ್ರ ಶೆಟ್ಟಿಯವರು ದೇರ್ಲಕಟ್ಟೆಯ ಕಂಫರ್ಟ್ ಸಿನ್ ಹೋಟೆಲ್ನ ಮಾಲೀಕರು, ನಿಶಾಂಕ್ ಶೆಟ್ಟಿಯವರು ಮಂಗಳೂರು ಹೋಟೆಲ್ ರೂಪದ ಮಾಲೀಕರು. ಇವತ್ತು ನಿಶಾಂಕ್ ಸುವರ್ಣ ನಮ್ಮ ಜೊತೆ ಇದ್ದಾರೆ, ಹೋಟೆಲ್ ರೂಪ ಇದರ ಮಾಲೀಕರು. ಎಸ್, ಅಂದರೆ ಆಯಿತು, ಈಗೆಲ್ಲವೂ ಕೂಡ ನಾವು ಬಹಳ ಒಂದಷ್ಟು ಆಶಾದಾಯಕವಾದಂಥ ಬೆಳವಣಿಗೆ ಮತ್ತೆ ನಾವು ಕಾಣ್ತಾ ಇದ್ದೇವೆ, ಓಪನ್ ಆಗ್ತಾ ಇದೆ. ಬಹುಶಃ ಎಲ್ಲ ಪ್ರವಾಸೋದ್ಯಮವು ಕೂಡ ಆರಂಭ ಆಗುವಂಥ ಒಂದು ಸಂದರ್ಭ. ವ್ಯಾಕ್ಸಿನೇಷನ್ ನಮಗೆ ಒಂದು ಹೊಸ ಶಕ್ತಿ ಮತ್ತು ವಿಶ್ವಾಸವನ್ನು ಕೊಟ್ಟಿದೆ. ಸೊ ಈ ಸಂದರ್ಭದಲ್ಲಿ ಅದನ್ನು ಹೇಗೆ ನೆರವೇರಿಸುವಂಥ ರೀತಿಯಲ್ಲಿ ಆಗ್ತಾ ಇದೆ? ಇವಾಗ ನಾವು ಕಳೆದ ವಾರ ಆಲ್ರೆಡಿ 379 ಜನರಿಗೆ ನಾವು ವ್ಯಾಕ್ಸಿನೇಷನ್ ಕೊಟ್ಟಿದ್ದೀವಿ. ಎಲ್ಲ ಹೋಟೆಲ್ ಮಾಲಕರು ಹಾಗೆ ಎಂಪ್ಲಾಯೀಸ್ಗಳಿಗೆ, ಕೆಲಸ ಮಾಡುವವರಿಗೆ. ಇವಾಗ ನಾವು ನಾಳೆ ಇನ್ನು ಪುನೊಮ್ಮೆ ದೀಪ ಕಂಫರ್ಟ್ಸ್ ಅಲ್ಲಿ 500 ಜನರಿಗೆ ನಾವು ಇವಾಗ ವ್ಯಾಕ್ಸಿನೇಷನ್ ಕ್ಯಾಂಪ್ ನಾವು ರೆಡಿ ಮಾಡಿದ್ದೀವಿ. ನಾಳೆ ಬೆಳಿಗ್ಗೆ 9:30 ಗಂಟೆಯಿಂದ ಅದು ಆರಂಭವಾಗುತ್ತೆ. ಮತ್ತೆ ಸಿಮಿಲರ್ಲಿ ನಾವು ಬರುವಾರ ಇನ್ನು 3 ಕ್ಯಾಂಪು 500 ಜನರ 3 ಕ್ಯಾಂಪ್ ನಾವು ಆರ್ಗನೈಸ್ ಮಾಡಬೇಕಂತ ನಾವು ಇವಾಗ ಪ್ಲಾನ್ ಮಾಡಿದ್ದೀವಿ. ಹಾಗಾಗಿ ನಾವು ಇನ್ಫಾರ್ಮ್ನು ಮಾಡಿದ್ದೀವಿ DC ಆಫೀಸಿಗೆ, ಹಾಗಾಗಿ ಅಂಡ್ DHO ಆಫೀಸ್, ಜಿಲ್ಲಾಧಿಕಾರಿ ಆಫೀಸ್ಗೆ. ಅವ್ರು ನಮಗೆ ಅಪ್ರೂವಲ್ನು ಕೊಟ್ಟಿದ್ದಾರೆ. ಸೊ ನಾವು ಟೋಟಲಿ ಅರೌಂಡ್ 2500 ನಮಗೆ ಸಾಮಾನ್ಯ ಒಂದು 50,000ಕ್ಕಿಂತಲೂ ಮಿಕ್ಕಿದ ಜನ ಈ ನಮ್ಮೊಂದು ಸೌತ್ ಕೇಂದ್ರ ಇರ್ಬೋದು, ಇಲ್ಲದ್ರೆ ಏನು ದಕ್ಷಿಣ ಕನ್ನಡ ಏನು ಹೇಳ್ತೇವೆ, ಇದರಲ್ಲಿ ಹೋಟೆಲ್ ಉದ್ಯಮದಲ್ಲಿ ನೇರವಾಗಿ ಮತ್ತು ಪರೋಕ್ಷವಾಗಿ ಈ ಉದ್ಯಮದಲ್ಲಿದ್ದಾರೆ. ಇವರಿಗೆಲ್ಲರಿಗೂ ಒಂದು ವ್ಯಾಕ್ಸಿನೇಷನ್ ಮಾಡುವಂತಹ ಒಂದು ಕೆಲಸ ಕಾರ್ಯಕ್ಕೆ ನಾವು ಅಡಿಗಲ್ಲನ್ನು ಇಟ್ಟಿದ್ದೇವೆ. ಆ ಪ್ರಕಾರವಾಗಿ ನಾವು 500 ಮಂದಿಗೆ ಈಗ ಮಾಡಿ ಆಯಿತು. ಇನ್ನೊಂದು 500 ನಾಳೆ ನಡೀಲಿಕ್ಕೆ ಇದೆ. ಒಂದು 2,500 ಜನರಿದ್ದು ಈಗ ಲಿಸ್ಟ್ ಆಲ್ರೆಡಿ ರೆಡಿ ಆಗಿದೆ. ಹಂತ ಹಂತವಾಗಿ ಇದೆಲ್ಲನೂ ಮುಗಿಸುವಂತ ಒಂದು ಕೆಲಸಕ್ಕೆ ನಾವು ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದೀವಿ. ಹಂತ ಹಂತವಾಗಿ ಹೋಟೆಲ್ ತೆರೆಯುವುದರ ಹೊತ್ತಿಗೆ ನಮಗೆಲ್ಲರಿಗೆ ಕೂಡ ಒಂದು ಇದರಲ್ಲಿ ಒಂದು ಆತ್ಮವಿಶ್ವಾಸ ಬರಬೇಕು, ಧೈರ್ಯ ತುಂಬಬೇಕೆನ್ನುವ ಒಂದು ನೆಲೆಯಲ್ಲಿ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡಬೇಕೆನ್ನುವಂತ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಸೊ ಅದರ ಪ್ರೋಸೆಸ್ ಈಗ ನಡೀತಾ ಇದೆ, ಗೊಂಡಿದೆ ಅಂತ. ಮುಂದೆಗೆ ಬರುವ ಕಸ್ಟಮರ್ಗಾಗಿರ್ಲಿ, ಅಂದ್ರೆ ಅವರ ಸೇಫ್ಟಿಯನ್ನು ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಸ್ಟಾಫ್ ಇಫ್ ದೇ ಆರ್ ಆಲ್ರೆಡಿ ವ್ಯಾಕ್ಸಿನೇಟ್ ಆಗಿದ್ದರೆ ಸ್ವಲ್ಪ ಅವರಿಗೆ ರಿಸ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ, ಕಸ್ಟಮರ್ಗಾಗಿರ್ಲಿ ಹಾಗಾಗಿ ಅಥವಾ ನಮ್ದು ಸ್ಟಾಫ್ ಇರಲಿ. ಸೊ ವ್ಯಾಕ್ಸಿನೇಷನ್ ನಾವು ಒಂದೆಲ್ಲರಿಗೆ ಮಾಡಿಸ್ಬೇಕಂತ ನಾವು ಹೇಳಿದ್ದೀವಿ. ಅದಕ್ಕೆ ನಮಗೆ ಸರ್ಕಾರದಿಂದ ನಮಗೆ ಅನುಮತಿನೂ ಸಿಕ್ಕಿದೆ. ಎಸ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಹಮೀದ್ ವಿಟ್ಲ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಪತ್ರಕರ್ತರು. ನಮಸ್ಕಾರ ಹಮೀದ್, ಹೇಳಿ ಸರ್. ಸರಿ ಸರ್, ನಾನು ಪತ್ರಕರ್ತ ಹಮೀದ್ ವಿಟ್ಲದಿಂದ ಹೇಳಿ. ಲಾಕ್ ಡೌನ್ ಇಂದಾಗಿ ಹೋಟೆಲ್ ಉದ್ಯಮ ನೆಲೆಕಚ್ಚುವಂತಾಯ್ತು. ಹೋಟೆಲ್ ನೌಕರರು ಕೆಲಸವಿಲ್ಲದೆ ಪರದಾಡುವಂತಾಯ್ತು. ಅವರಿಗೂ ತಿನಿಸು ಊಟಕ್ಕೆ ಭಾರಿ ಕಷ್ಟವಾಗಿದೆ. ಸರ್ಕಾರದಿಂದ ಈ ಕಾರ್ಮಿಕ ನೆರವು ಏನೂ ಇಲ್ಲ. ಈ ಬಗ್ಗೆ ನಿಮ್ಮ ನಿಲುವು ತಿಳಿಸಿರಾ ಸರ್? ನೋಡಿ, ಈಗ ಥ್ಯಾಂಕ್ ಯು. ಈಗಾಗಲೇ ನಾವು ಸರ್ಕಾರಕ್ಕೆ ಕಾರ್ಮಿಕರ ಬಗ್ಗೆ ಆಗಲಿ ನಮ್ಮ ಹೋಟೆಲ್ನ ಬಗ್ಗೆ ಆಗಲಿ ಮನವಿಯನ್ನು ಸಲ್ಲಿಸ್ತೇವೆ. ಇದು ನಮ್ಮ ಕರ್ನಾಟಕದ ಎಲ್ಲ ಉದ್ಯಮಕ್ಕೆ ಇಂತಹ ಒಂದು ಹೊಡೆತ ಬಿದ್ದಿದೆ. ಈ ಮುಖಾಂತರವಾಗಿ ದಕ್ಷಿಣ ಕನ್ನಡದ ಏನೇನು ಹೋಟೆಲ್ಗಳಿದೆ ಈ ಒಂದರ ಬಗ್ಗೆ ಕಾಳಜಿಗೆ ನಮಗೆ ಜಿಲ್ಲಾಧಿಕಾರಿಯವರಿಗೆ, ಉಸ್ತುವಾರಿ ಸಚಿವರಿಗೆ, ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರಿಗೆ, ವೇದವ್ಯಾಸ್ ಕಾಮತ್ರವರಿಗೆ, ಸಿಟಿ ಕಾರ್ಪೊರೇಷನಿಗೆ ಹಾಗೂ ಸಿಟಿ ಕಾರ್ಪೊರೇಷನ್ ಕಮಿಷನ್ಗೆ ಎಲ್ಲರಿಗೆ ಕೂಡ ನಾವು ಇರುವಂಥ ಕಷ್ಟ ಕಾರ್ಪಣ್ಯಗಳ ಮನವಿಯನ್ನು ನಾವು ಅವರಿಗೆ ಸಲ್ಲಿಸಿದ್ದೇವೆ. ಕಳೆದ ಬಾರಿ ಬಹುಶಃ ಮೊದಲು, ಈಗ ಗೊತ್ತಿಲ್ಲ ನನಗೆ, ಮತ್ತೆ ಅದು ಪರಿಷ್ಕರಣೆ ಆಗಿದೆ ಅಂತೇಳಿ, ಹೋಟೆಲ್ ಕಾರ್ಮಿಕರಿಗೆ ಇಟ್ಟಿಲ್ಲ ಅಂತನ್ನುವಂಥ ಒಂದು ಬಹಳಷ್ಟು ಹೋಟೆಲ್ ಕಾರ್ಮಿಕರಿಗೆ ಒತ್ತಾಯಗಳಿತ್ತು. ಸರ್ಕಾರ ಬೇರೆ ಬೇರೆ ವಿಭಾಗವಾರು ಮಾಡಿ ಅವರಿಗೆ ಏನು ಒಂದು 2,000-3,000 ಅಕೌಂಟಿಗೆ ಹಾಕ್ತೇವೆ ಅಂತ ಹೇಳಿತ್ತು. ಆದರೆ ಬಹುಶಃ ಹೋಟೆಲ್ ಕಾರ್ಮಿಕರೊಬ್ಬರು ನೇರವಾಗಿ ನಮ್ಮ ಹತ್ರ ಹೇಳಿದ್ದೂ ಇದೆ, ಎಲ್ರಿಗೂ ಕೊಟ್ಟಿದ್ದಾರೆ, ನಮಗೆ ಕೊಡಲಿಲ್ಲ ಸರ್ಕಾರ ಅಂತ ಅನ್ನುವಂಥದ್ದು. ಅಂದರೆ ಅಧಿಕೃತವಾಗಿ ಅದು ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತದ? ಅಧಿಕೃತ ಅಂತ ಹೇಳಿದ್ರೆ ಇದೊಂದು ಸಂಘಟಿತವಲ್ಲದಂತಹ ಒಂದು ಅಸಂಘಟಿತ ಯೂನಿಯನ್. ಹೌದು, ಅಸಂಘಟಿತವಾಗಿರುವಂತಹ ಒಂದು ಹೋಟೆಲ್ನ, ಅದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡುವವರು ಇರ್ಬೋದು, ಇಲ್ಲ ಇದ್ರೆ ರಿಸೆಪ್ಷನ್ ಇಂದ ರೂಮ್ ಬಾಯ್ಗಳಿರ್ಬೋದು, ಎಲ್ಲರೂ ಕೂಡ ಒಂದು ಸಂಘಟಿತವಾಗಿಲ್ಲ. ಇಂತಹ ಒಂದು ಸಂಘಟಿತವಾಗಿರುವಂತಹ ಒಂದು ಜನರಿಗೆ ನಾವು ಕೊಡ್ಬೇಕಂತೇಳಿ ಅದು ಕೂಡ ಒಂದು ನೆಲೆಯಲ್ಲಿ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಸಲ್ಲಿಸುವಾಗ ನೀವು ಫ್ರಂಟ್ ಲೈನ್ ವರ್ಕರ್ಸ್ ಅಲ್ಲ, ಏನು ಆಶಾ ಕಾರ್ಯಕರ್ತರಿದ್ದಾರೆ, ಇಲ್ಲದ್ರೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಏನು ತೊಡಗಿದ್ದಾರೆ ಅವರಿಗೆ ಮಾತ್ರ ನಾವು ಪ್ರಥಮವಾಗಿ ಕೊಡ್ತಾ ಇದ್ದೇವೆ ಅಂತೇಳಿ ಈಗ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಅದನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತೇಳಿ ಇನ್ನೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅದಕ್ಕೆ ಯಾವುದೇ ಕೂಡ ಸ್ಪಂದನೆ ಇನ್ನೂ ಬಂದಿಲ್ಲ. ಎಸ್ ಸರ್. ಜೊತೆಗೆ ಈಗ ಮತ್ತೆ ಆರಂಭಗೊಳ್ತಾ ಇರುವಂಥ ಪ್ರವಾಸೋದ್ಯಮ ಕೂಡ ಆರಂಭಗೊಳ್ಳಬೇಕು.
ಹೋಟೆಲ್ಗಳು ಓಪನ್ ಆಗ್ತಾ ಇವೆ, ಆಗಿದೆ, ನಾವು ಇದು ಮಾಡಬೇಕು ಅಂತ ಅನ್ನುವಂಥದ್ದು, ಇದನ್ನು ಹೇಗೆ ಪ್ರವಾಸಿಗರಿಗೆ ಅಥವಾ ಜನರಿಗೆ ರೀಚ್ ಮಾಡುವಂಥ ಕೆಲಸ ಮಾಡ್ತೀರಾ ಈಗ? ಇವಾಗ ಹೋಟೆಲ್ಸ್ ಅಲ್ಲಿ ಆಲ್ರೆಡಿ ಓಪನ್ ಆಗಿದೆ. ರೆಸ್ಟೋರೆಂಟ್ಗಳಿಗೆ 2 ಗಂಟೆವರೆಗೆ ಪರ್ಮಿಷನ್ ಸಿಕ್ಕಿದೆ ಅವ್ರಿಗೆ ಆಪರೇಟ್ ಮಾಡಲಿಕ್ಕೆ. ಬಾರ್ ಅಂಡ್ ರೆಸ್ಟೋರೆಂಟ್ ಅವರಿಗೆ ಇನ್ನುವರೆಗೆ ಏನು ಪರ್ಮಿಷನ್ ಬಂದಿಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ, ಹಾಗೆ ಸರ್ಕಾರದಿಂದ ಮೆನಿ ಮ್ಯಾಟರ್. ಹೋಟೆಲ್ಗಳು ಯಾವಾಗಲೂ ಓಪನ್ ಇತ್ತು, ಅಂದ್ರೆ ಲಾಡ್ಜಿಂಗ್ ಫೆಸಿಲಿಟಿ ಲಾಕ್ಡೌನ್ ಟೈಮ್ ಅಲ್ಲಿ ಓಪನ್ ಇತ್ತು. ಯಾಕಂದ್ರೆ ನಮ್ಗೆ ಮುಚ್ಚಬೇಕಂತ ಅವ್ರು ಏನು ಆತರ ನಮ್ಗೇನು ಹೇಳಿಲ್ಲ. ಆದರೆ ಓಪನ್ ಇಟ್ಟು ನಮ್ಗೇನು ಪ್ರಯೋಜನ ಇಲ್ಲ. ಯಾಕಂದ್ರೆ ಯಾರು ಪ್ರವಾಸಿಗರು ಟೂರಿಸ್ಟ್ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಮತ್ತೆ ಹೋಟೆಲ್ ಓಪನ್ ಇಟ್ಟು ಮತ್ತೆ ಏನು ಪ್ರಯೋಜನ ಅದಕ್ಕೆ? ಇವಾಗ ಓಪನ್ ಆಗಿದೆ, ಇವಾಗ ಏನು ಚಿಕ್ಕ ಪುಟ್ಟ ಮೂವ್ಮೆಂಟ್ ಆಗ್ತಾ ಇದೆ, ಅಂದ್ರೆ ಏನು ಮೇಜರ್ ಮೂವ್ಮೆಂಟ್ ಆಗ್ತಾ ಇಲ್ಲ. ನಾವಿನ್ನು ಮುಂದಿನ ದಿನದಲ್ಲಿ ಮೂವ್ಮೆಂಟ್ ಹೆಚ್ಚಾಗುತ್ತೆ ಅಂತ ನಾವು ಅಂದ್ರೆ ಪರಿಸ್ಥಿತಿ ನೋಡಿಕೊಂಡು ಮುಂದಕ್ಕೆ ಹೋಗುವುದಾ ಹೇಗೆ? ಮುಂದಕ್ಕೆ ಹೇಗೆ ಆಗ್ತದೆ? ಯಾಕಂದ್ರೆ ಮತ್ತೆ 3ನೇ ಅಲೆ 4ನೇ ಅಲೆ ಅನ್ನುವಂಥದ್ದು, ಈ ಪ್ರವಾಸೋದ್ಯಮ ಅನ್ನುವಂಥದ್ದು ಬಹಳ ಒಂದು ಇಂಟ್ರೆಸ್ಟಿಂಗ್ ಇರುವಂತಹ ಒಂದು ವ್ಯವಸ್ಥೆ. ಅದರಲ್ಲೂ ಕೂಡ ನಮ್ಮ ಕರಾವಳಿ ಭಾಗ ಬಹಳ ಸುಂದರವಾಗಿರುವಂತಹ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳಿರುವಂತಹ ಒಂದು ಜಾಗ. ಅದು ನಮ್ಮಲ್ಲಿ ಸಮುದ್ರ ತೀರ. ನೀವು ಬೇರೆ ಬೇರೆ ಕಡೆಯಲ್ಲಿ ನಿಮ್ಮ ಆಕಾಶವನ್ನ ನೋಡ್ಬೋದು, ಗುಡ್ಡೆಗಾಡುಗಳನ್ನ ನೋಡ್ಬೋದು, ಇಲ್ಲ ಇದ್ರೆ ದೊಡ್ಡ ದೊಡ್ಡ ಸಿಟಿಗಳನ್ನ ಬಿಲ್ಡಿಂಗ್ ಗಳನ್ನ ನೋಡ್ಬೋದು. ಆದ್ರೆ ನಿಮಗೆ ಸಮುದ್ರ ನೋಡ್ಬೇಕಿದ್ರೆ ಅದು ಮಂಗಳೂರಿಗೆ ಬರಬೇಕು, ಇಲ್ಲದ್ರೆ ಕರಾವಳಿಯ ಈ ಭಾಗಕ್ಕೆ ಬರಬೇಕು. ಆದ್ರಿಂದ ಇವತ್ತಲ್ಲ ನಾಳೆ ಜನರು ಈ ಮಂಗಳೂರನ್ನು ನೋಡ್ಲಿಕ್ಕೆ ಬಂದೇ ಬರ್ತಾರೆ. ಇಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಈಗ ಮಂಗಳೂರಿನ ಮಂಗಳಾದೇವಿಯಿಂದ ಹಿಡಿದು ಕದ್ರಿ ಇರ್ಬೋದು, ಗೋಕರ್ಣ ಇರ್ಬೋದು, ಸುಬ್ರಹ್ಮಣ್ಯ, ಧರ್ಮಸ್ಥಳ, ಹಾಗೆ ಕೊಲ್ಲೂರು, ಶೃಂಗೇರಿ, ಮುರುಡೇಶ್ವರ, ಈ ಎಲ್ಲ ಭಾಗಗಳು ಬಹಳ ಒಂದು ಸುಂದರವಾಗಿರುವಂತಹ ಜಾಗ. ಇದು ಧಾರ್ಮಿಕ ಕ್ಷೇತ್ರಕ್ಕಾಗಿ ಇಲ್ಲಿ ಅದೆಷ್ಟಿನ ಜನರು ಬರ್ತಾರೆ. ಇನ್ನೊಂದು ಇಲ್ಲಿರುವಂತಹ ಆಹಾರಗಳು, ಇಲ್ಲಿರುವಂತಹ ಆಹಾರ ಪದ್ಧತಿ ಬಹಳ ವಿಶೇಷವಾಗಿದೆ. ಮೀನಿನ ಖಾದ್ಯಗಳಿರುವಂತದ್ದು ಒಂದೆಡೆ ಆದ್ರೆ, ಈಗ ನಮ್ಮಲ್ಲೇ ಸ್ಪೆಷಾಲಿಟಿ ಇದೆ. ಅದು ಏನು ಅದಕ್ಕೆ ಒಂದು ಟ್ಯಾಗ್ ಲೈನ್ ಅನ್ನೇ ಕೊಡ್ಬೋದು. ಈಗ ಮೈಸೂರು ಪಾಕ ಏನಿದೆ, ಇಲ್ಲಿ ನಮ್ದು ಮೈಸೂರು ಪೇಡ ಏನಿದೆ, ಅದೇ ರೀತಿ ನಮ್ದು ಕೂಡ ಬನ್ಸ್ ಇದೆ, ಗೋಳಿ ಬಜೆ ಇದೆ, ಮೂಡೆ ಇದೆ, ನಮಗೆ ಇಲ್ಲೇ ಇರುವವರಿಗೆ ಅದು ಗೊತ್ತಾಗೋದಿಲ್ಲ, ಪತ್ರೋಡೆ ಇದೆ, ಹೊಸ 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 ಆಹಾರಗಳಿದೆ. ಇದನ್ನ ತಿನ್ನಿ, ನೀರ್ ದೋಸೆ ತಿನ್ಲಿಕ್ಕೆ ಎಷ್ಟೋ ಜನ ಅದಕ್ಕಾಗಿ ಓಡೋಡಿ ಬರೋರಿದ್ದಾರೆ. ಮಂಗಳೂರಿನಲ್ಲಿ ಗೋಳಿ ಬಜೆ ತಿನ್ಲಿಕ್ಕೆ ಅಂತೇಳಿ. ಅಂದ್ರೆ ಇಂತಹ ಒಂದು ಆಹಾರವನ್ನು ಆಸ್ವಾದಿಸಿ ಅದು ನಮಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಹೊರಗಿನವರು ಹಣ ಕೊಟ್ಟು ಬುಕ್ ಮಾಡಿ ಮಂಗಳೂರಿಗೆ ತಿಳಿ ಬರ್ತಾರೆ. ಒಂದೆಡೆ ನಮಗೆ ಧಾರ್ಮಿಕ ಕ್ಷೇತ್ರಗಳು ಇಷ್ಟೊಂದು ಸುಂದರವಾಗಿರುವಂತಹ ದೊಡ್ಡ ದೊಡ್ಡ ಮಟ್ಟದಲ್ಲಿರುವಂತಹ ಒಂದು ಇದ್ದಡೆ ಆದ್ರೆ, ಹಿಂದೆ ಹೇಗಿತ್ತು ಅಂದ್ರೆ ಚಂದ್ರಶೆಟ್ರೆ, ಅಲ್ಲಿಂದ ಬರಬೇಕು, ಅವರು ಬಂದು ಇಲ್ಲಿ ಬುಕ್ ಮಾಡಬೇಕು, ಅಥವಾ ಏನೋ ಒಂದು ಹೋಟೆಲ್ ನಂಬರ್ ಇದ್ರೆ ಒಂದು ಫೋನ್ ಮಾಡಿ ಹೇಳಬೇಕು. ಈಗ ಆನ್ಲೈನ್ ಬುಕ್ಕಿಂಗ್ ಕೂಡ ಆಗ್ತಾ ಇರುವಂಥದ್ದು. ಬಹುಶಃ ಅದನ್ನ ಒಂದು ಆರ್ಗನೈಸ್ ಆದಂಥ ಲೆವೆಲಲ್ಲಿ ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾರೆ? ಅದು ಬಹಳ ಒಂದು ತೊಂದರೆಯಲ್ಲಿ ಬಿದ್ದಂಥ ವಿಷಯ ಇದು. ಬಹಳ ಒಂದು ಮುಖ್ಯವಾದ ಪ್ರಶ್ನೆ. ನಮಗೆ ಒಂದು ಅಸೋಸಿಯೇಷನ್ ಇದಕ್ಕೆ ಒಂದು ಆಗಬೇಕಿದ್ರೆ ಮುಖ್ಯ ಕಾರಣ ಈ ಒಂದು ಆನ್ಲೈನ್ ಒಂದು ಪರಿಸ್ಥಿತಿ. ಒಂದು ಕಂಪನಿ ಮೇಕ್ ಮೈ ಟ್ರಿಪ್, booking.com, ಅಗೋಡಾ, ಇಂಥ ಒಂದು ಏನು ಗೋಯ್ ಇಂಥದ್ದು ಬೇರೆ ಬೇರೆ ಬುಕ್ಕಿಂಗ್ ಚಾನಲ್ಸ್ಗಳಿವೆ. ಅದರಲ್ಲಿ ಒಂದು ಓಯೋ ಎನ್ನುವ ಒಂದು ಸಂಸ್ಥೆ ಇದೆ. ಓಯೋ ಈ ಸಂಸ್ಥೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಇಡೀ ಹೋಟೆಲ್ ಅನ್ನ ಬುಕ್ಕಿಂಗ್ ಅನ್ನ ಅವರು ತಗೊಳ್ಳುವಂಥದ್ದು, ಇಡೀ ಬುಕ್ಕಿಂಗ್ ಅನ್ನ ತಕೊಂಡು ಅವರೇ ಹಣವನ್ನು ಕಲೆಕ್ಟ್ ಮಾಡುವಂಥದ್ದು, 30% 35% ಚಾರ್ಜ್ ಅನ್ನು ಅದಕ್ಕೆ ಮಾಡುವಂಥದ್ದು, ರೇಟ್ ಅನ್ನು ಅವರೇ ಫಿಕ್ಸ್ ಮಾಡೋದು. ಬಹಳ ಒಂದು ಹೊಡೆತವನ್ನ ಬಿಟ್ಟು ಅದರ ನಡುವಲ್ಲಿ ಇದೆಲ್ಲ ಹಣವನ್ನು ಅವರ ಅಕೌಂಟಿಗೆ ಹೋದ್ರೆ ಪುನಃ ಅವರ ಆ ಹಣವನ್ನು ನಮಗೆ ಅವರ ಕೈಯಿಂದ ತೆಕೊಳ್ಳುವಂಥದ್ದು ಬೀಳುವಂತ ಪರಿಸ್ಥಿತಿ ಬಂತು. ಮಂಗಳೂರಲ್ಲಿ ಅಂತೂ ಸಾಮಾನ್ಯ ಒಂದು 100ರಿಂದ ಹೆಚ್ಚಿನ ಹೋಟೆಲ್ನವರಿಗೆ ಈ ಹೊಡೆತ ಬಿದ್ದಿದೆ. ಇರುವಾಗ ನಮಗೆ ನನ್ನ ಹೋಟೆಲ್ಗೆ ನನಗೆ ಒಂದು ಗೊತ್ತಾಗಬೇಕು, ಅದು ಏನು ನೀವು ಅವ್ರ ಜೊತೆಗೆ ಏನು ಒಡಂಬಡಿಕೆ ಎಲ್ಲ ಸಂಸ್ಥೆಗಳು ಬೇರೆ ಬೇರೆ ಇದೆಲ್ಲ ಸಂಸ್ಥೆಗಳು ಆನ್ಲೈನ್ ಇರುವಂತಹ ಆಪ್ಗಳು ಯಾವುದೇ ಹೋಟೆಲ್ಗಳು ಇಲ್ಲ ಅವರಲ್ಲಿ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿಗೆ ಇಷ್ಟೇ ಜನ ಅಂತೇಳಿ ಬರ್ತಾರೆ. ಈಗ 1000 ಜನ ಇವತ್ತು ಬರುತ್ತೆ ಅಂತ ಹೇಳಿದ್ರೆ ನಾಳೆ ಒಂದು 100 ಜನ ಜಾಸ್ತಿ ಆಗಿರ್ಬೋದು. ಅದರಿಂದ ಜಾಸ್ತಿ ಯಾರಿಗೂ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನಾಗ್ತದೆ, ಎಲ್ಲಾ ಹೋಟೆಲ್ನವರಿಗೆ ಅವರಿಗೆ ಆದ ಆಸೆಗಳಿವೆ. ಅವ್ರು ಏನ್ ಮಾಡ್ತಾರೆ, ಈ ಆನ್ಲೈನ್ ಥ್ರೂ ಅಲ್ಲಿ ಇವರಿಗೆ ಪರ್ಸೆಂಟೇಜ್ ಜಾಸ್ತಿ ಕೊಟ್ಟ ಕೂಡಲೇ ನಮಗೆ ಬರ್ಬೋದೇನೋ ಒಂದು ಆಸೆ ಇರುತ್ತೆ. ಅಂತದನ್ನ ಅವ್ರು ಯುಟಿಲೈಸ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಹೋಟೆಲ್ಗೆ ನಾವು ನಿಮ್ಮ ಹೋಟೆಲ್ ನಾವು ಫುಲ್ ಮಾಡ್ತೇವೆ, ನಮಗೆ ಇಷ್ಟು ಪರ್ಸೆಂಟೇಜ್ ಅನ್ನ ಕೊಡಿ ಅಂತೇಳಿ ಆನ್ಲೈನ್ ಅಲ್ಲಿ ಅವರು ಬುಕಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಬುಕಿಂಗ್ ಮಾಡುವಾಗ ನಮ್ಮಲ್ಲಿರುವಂತಹ ವೆಬ್ಸೈಟ್ ಅನ್ನ ಅವರು ವೆಬ್ಸೈಟ್ ಅನ್ನ ಏನದು ಕೋಡ್ ಇದೆ ಅದನ್ನ ಅವರು ತಗೊಳ್ತಾರೆ. ಒಮ್ಮೆ ನಮ್ಮ ವೆಬ್ಸೈಟ್ ನ ಆ ಒಂದು ನಂಬರ್ ಅನ್ನು ಅವರಿಗೆ ಕೊಟ್ರೆ ಮತ್ತೆ ನಮಗೆ ಅದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಥ್ರೂ ಅಲ್ಲೇ ನಮ್ಮ ಫೋನ್ ನಂಬರ್ ಕೂಡ ಅವರಿಗೆ ಟ್ಯಾಗ್ ಆಗಿರ್ತದೆ.
ನಮಗೆ ಬುಕ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ದು ಡೈರೆಕ್ಟ್ ಬುಕ್ಕಿಂಗ್ ಅವರ್ ಬುಕ್ಕಿಂಗ್ ಆಗುತ್ತೆ. ಡೈರೆಕ್ಟ್ ಓ ನಿಮ್ಮ ಡೈರೆಕ್ಟ್ ಕೂಡ ಯಾರಾದ್ರೂ ನೀವೆಲ್ಲಾದ್ರೂ ಒಂದು ವೇಳೆ ಸೆಟ್ ಮಾಡಬೇಕು ಅಂತ ಇದ್ರೂ ಆಗುದಿಲ್ಲ. ನಾವು ನಮ್ಮ ಹೋಟೆಲ್ಗೆ ಕಾಲ್ ಮಾಡಿದ್ರೆ ಆ ಕಾಲ್ ಹೋಗುದು ಅವರ ಒಂದು ಇದಕ್ಕೆ. ಆ ರೀತಿಯ ಹೌದೌದು ಆ ರೀತಿಯ ಒಂದು ಸಿಸ್ಟಮ್ ಅನ್ನು ಎಲ್ಲಾ ಆ್ಯಪ್ಗಳು ಹಾಗೆ ಆಲ್ಮೋಸ್ಟ್ ಎಲ್ಲಾ ಆ್ಯಪ್ಗಳಾಗಿ ಇದೆ. ಆದ್ರೆ ಸ್ಪೆಸಿಫಿಕಲಿ ಇದು ಓಯೋದಲ್ಲಿ ಹೆಚ್ಚಾಗ್ತದೆ. ಓಯೋದಲ್ಲಿ ಬಹಳ ಒಂದು ರೀತಿಯಲ್ಲಿ ಮಾಡ್ತಾ ಇದ್ರು. ಅದರಿಂದಾಗಿ ಒಂದು ನಮಗೆ ಒಂದು ನನ್ನ ಹೋಟೆಲ್ಗೆ ಒಂದು 7 ಲಕ್ಷ ರೂಪಾಯಿ ಪೆಟ್ಟು ಬಿಡುವಾಗ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಎಲ್ಲಾ ಹೋಟೆಲ್ ನನ್ನ ಸೇರಿಸುವಂತ ಒಂದು ಪರಿಸ್ಥಿತಿ ಬಂತು. ಆಗ ನಮಗೆ ದೊರಕಿದವರು ರಾಜಗೋಪಾಲ್ ರೈ ಅವರು, ಬಿಜೆಪಿ ಮುಖಂಡರಾಗಿರುವಂತಹ ರಾಜಗೋಪಾಲ್ ರೈ ಅವರು ನಮಗೆ ಸಹಕಾರವನ್ನು ನೀಡಿದರು. ನನ್ನ ಹಣವನ್ನ ದೀಪಕ್ ಕಂಫರ್ಟ್ಸ್ ನಲ್ಲಿ ಅವರೆಲ್ಲ ಟೀಮ್ ಅನ್ನ ಇದು ಮಾಡಿ ಒಂದು ಸ್ಟೆಪ್ ಕೆಳಗಿಳಿಯದಂತೆ ಮಾಡಿ ಹಣವನ್ನು ನಾವು ವಸೂಲಿ ಮಾಡಿ ಆಯ್ತು. ಆಗ ನಮಗೆ ತೋರಿತು ಇದೊಂದು ಬಹಳ ಡೇಂಜರ್ ಆದಂತಹ ಒಂದು ಸಂಸ್ಥೆ. ಅಲ್ಲಿವರೆಗೂ ನೀವು ಆರ್ಗನೈಸ್ ಆಗಿರಲಿಲ್ಲ. ಅಲ್ಲಿವರೆಗೂ ನಾವು ಆರ್ಗನೈಸ್ ಆಗಿರ್ಲಿಲ್ಲ. ಹೋಟೆಲ್ನವರಿಗೆ ಒಂದು ಹೋಟೆಲ್ ಅಸೋಸಿಯೇಷನ್ ಬೇಕು. ಅವರ ಹೋಟೆಲ್ ಇದ್ದು ಅವರದ್ದು ಸಮಸ್ಯೆ ಸಮಸ್ಯೆ ಬರಲಿಲ್ಲ. ಅದರ ನಂತರ ನಮಗೆ ತುರ್ತಿಂತ ಒಂದು ಅಗತ್ಯತೆ ಇದೆ. ಇಂತಹ ಬೇರೆ ಬೇರೆ ಕಂಪನಿಗಳು ಬಂದ್ರಾಗ ಅದಕ್ಕೆ ಅಂತೇಳಿ ಮಾತ್ರ ಅಲ್ಲ, ಈಗ ಅದರ ನಂತರ ಎಷ್ಟು ಓ ಎನ್ನುವಂತ ಕಂಪನಿ ಅವರು ಒಂದು ಒಡಂಬಡಿಕೆ ಮಾಡ್ಕೊಂಡಿರ್ತಾರಲ್ಲ, ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ಇಷ್ಟು ವರ್ಷಗಳವರೆಗೆ ನಿಮ್ಮದು ಅಂತ ಹೇಳಿ. ಇದು ತೊಂದರೆ ಆಗ್ಲಿಲ್ವಾ? ಅದನ್ನ ಹೇಗೆ ನೀವು ನಿವಾರಿಸಿದ್ರಿ? ನಿವಾರಿಸಿ ನಾವು ಒಂದು ಅಸೋಸಿಯೇಷನ್ ಆಗಿ ಫೈಟ್ ಮಾಡಿದಾಗ ನಮ್ಮ ಹೋಟೆಲ್ಗೆ ಬಂದ ಜನರಿಗೆ ಯಾರೇ ಒಂದು ಕ್ಲೈಂಟ್ಸ್ ನಮ್ಮಲ್ಲಿಗೆ ಬರಲಿ, ನಮ್ಮಲ್ಲಿ ಹಣ ಕೊಟ್ಟರೆ ಪೇಮೆಂಟ್ ಮಾಡಿದ್ರೆ ಮಾತ್ರ ನಾವು ಹಣ ರೂಮ್ ಕೊಡುದು, ಇಲ್ಲ ನಿಮಗೆ ಕೊಡುದಿಲ್ಲ ಅಂತೇಳಿ ನಾವು ಹೊರಗೆ ನಿಲ್ಲಿಸಿದಾಗ ಅದು ಅವರಿಗೆ ನೋವಾಗ್ತದೆ. ಯಾವುದೇ ಒಂದು ರೀತಿಯ ಹೊರಗೆ ಬಂದವನಿಗೆ ಗೆಸ್ಟ್ಗೆ ತೊಂದರೆ ಆಗಬಾರ್ದು, ಹೋಟೆಲ್ನವರಿಗೆ ತೊಂದರೆ ಆಗಿದ್ರು ಚಿಂತೆ ಇಲ್ಲ. ಎಲ್ಲಾ ಹೋಟೆಲ್ ಮಂಗಳೂರಿನಲ್ಲಿ ಆ ರೀತಿ ಮಾಡಿದಾಗ ಅವರಿಗೆ ಗೊಡತಿ ಬಿಡ್ಲಿಕ್ಕೆ ಶುರುವಾಯಿತು. ಜನರು ಗಲಾಟೆಗಿದ್ರು. ಎಲ್ಲ ಬಂದಂತ ಜನರೆಲ್ಲ ಹೊರಗಿಂದ ಎಷ್ಟೆಷ್ಟೋ ಹಣ ಕೊಟ್ಟು ಬಂದು ಇಲ್ಲಿ ಬುಕ್ ಮಾಡಿ ಬರುವಾಗ ರೂಮ್ ಇಲ್ಲ ಅಂತ ಹೇಳುವಾಗ ಕಂಪ್ಲೇಂಟ್ ಹೋದ್ರು. ಎಲ್ಲ ಸ್ಟೇಷನ್ಗೆ ಹೋಗ್ಲಿ ಶುರು ಮಾಡಿದ್ರು. ಆಗ ಏನಾಯ್ತು, ಜನರಿಗೆ ಗಲಾಟೆ ಶುರುವಾಗ ಆಲ್ರೆಡಿ ಬುಕ್ ಮಾಡುವುದಿದ್ರೆ ಆನ್ಲೈನ್ ಅಲ್ಲಿ ನಾವು ಮೊದಲೇ ಹಣ ಕೊಟ್ಟು ಅವರು ಬುಕ್ ಮಾಡಿ ಬಂದಿದ್ದಾರೆ, ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ, ನಾವು ರೂಮ್ ಕೊಡುದಿಲ್ಲ, ನಮ್ಮ ಹೋಟೆಲ್ ಅನ್ನ ಬಂದ್ ಮಾಡ್ತೇವೆ, ನಾವು ಅವರಿಗೆ ಕೊಡುದಿಲ್ಲ ಅಂತ ಹೇಳಿದ್ರು ಕೂಡ ಅವರು ಹಣ ತಗೊಂಡು ನಮಗೆ ಕಳಿಸಿದ್ದಾರೆ. ಅದರ ನಂತರ ಅವರಿಗೆ ತಂದಿದ್ದು ಇದು ಇಲ್ಲಿ ನಡೆದಿಲ್ಲ ಅಂತ ಹೇಳಿ ಎಲ್ಲಾ ಹೋಟೆಲ್ಗಳಲ್ಲಿ ಓಯವನ್ನ ಸ್ಟಾಪ್ ಆಯ್ತು. ಅಷ್ಟರ ತನಕ ಯಾರಿಗೂ ಕೂಡ ಓಯವನ್ನ ಸ್ಟಾಪ್ ಮಾಡ್ಲಿಕ್ಕೆ ಒಂದೊಂದು ಹೋಟೆಲ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಹೋಟೆಲ್ ಅನ್ನ ಈಗ ರೂಪ ಹೋಟೆಲ್ ಅವರು ಇವರು ಬಂದ್ ಮಾಡಿದ್ರೆ ನನ್ನಲ್ಲಿಗೆ ಬರ್ತಾರೆ. ಇನ್ ಕೇಸ್ ನಾವು ಯಾರು ಕೊಡದಿದ್ರು ಹೊಸತ್ತು ಯಾರಾದ್ರೂ ಇದ್ರೆ ಅವನಲ್ಲಿ ಹೇಳೋದು ಒಂದು 20 ರೂಮನ್ನು ನೀನು ಮಾಡು, ನಿಮಗೆ ರೂಮನ್ನು ನಾವು ಬುಕ್ ಮಾಡ್ತೇವೆ ಅಂತೇಳಿ. ಪಾಪ ಎಷ್ಟೋ ಜನ ಹಣವನ್ನು ಕೊಟ್ಟು ರೂಮನ್ನು ಮಾಡಿದ್ರು, ಬುಕ್ಕನ್ನು ಮಾಡಿದ್ರು, ಇದನ್ನು ಮಾಡಿದ್ರು, ಯಾವುದು ಬಿಲ್ಡಿಂಗ್ ಅನ್ನು ಕಟ್ಟಿ ಮಾಡಿದ್ರು. ಇವತ್ತಿಗೆ ಅವರಿಗೆ ಹೋಟೆಲ್ ಅನ್ನು ರನ್ ಮಾಡ್ಲಿಕ್ಕೆ ಆದ ಪರಿಸ್ಥಿತಿ ಆಗಿದೆ. ಎಷ್ಟೋ ಜನರಿಗೆ ಬಂದ್ ಮಾಡಿ ಓಡಿ ಹೋಗಿ ಆಯ್ತು. ಓಹೋ, ಎಲ್ಲೋ ಒಂದ್ ಕಡೆ ನಾನು ಕೇಳಿದ್ದೆ, ಅವರೇ ಬಂದು ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಹೋಟೆಲ್, ಸ್ವಲ್ಪ ಅದನ್ನ ಫ್ಯಾಷನೇಟ್ ಮಾಡೋದು, ಅದನ್ನು ಸ್ವಲ್ಪ ಡಿಸೈನ್ ಬೆಡ್ಗಳನ್ನು ಕೊಡೋದು, ಕಾಟ್ಗಳನ್ನು ಕೊಡೋದು. ಇಲ್ಲ, ಕನ್ಸ್ಟ್ರಕ್ಷನ್ ಮಾಡೋದಿಲ್ಲ. ಇದ್ದಂತ ನಿಮ್ಮ ಒಂದು ಇದಕ್ಕೆ ಬೆಡ್ಗಳನ್ನ ನೀಡುವಂತ ಅದು ಅವರವರ ಅಗ್ರಿಮೆಂಟ್ ಪ್ರಕಾರ ಬೆಡ್ ಅನ್ನ ನೀಡುವಂತದ್ದು, ಇಲ್ಲ ಇದ್ರೆ ಬೆಡ್ಶೀಟ್ ಅನ್ನ ನೀಡುವಂತದ್ದು, ಎಸಿ ಅನ್ನ ಹಾಕುವಂತದ್ದು ಕೆಲಸವನ್ನ ಮಾಡಿದ್ದಾರೆ. 6 ತಿಂಗಳು ಇಲ್ಲ ಇದ್ರೆ 1 ವರ್ಷ ಒಂದೇ ಒಂದು ಪೈಸೆ ಅಮೌಂಟ್ ಅನ್ನ ಆ ಹೋಟೆಲ್ ನವನಿಗೆ ಕೊಡ್ಲಿಲ್ಲ. ಎಲ್ಲಾ ಅಮೌಂಟ್ ಅನ್ನ ಅವರು ತಗೊಂಡಿದ್ದಾರೆ. ಒಂದು ಎರಡನೇದು 14 ವರ್ಷ 15 ವರ್ಷದ ಅಗ್ರಿಮೆಂಟ್ ಅನ್ನ ಅವರಿಗೆ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿರುವುದಿಲ್ಲ ಈ ರೀತಿಯಾಗಿ. ಈ ಒಂದು ಫೈಟ್ ಆದ ನಂತರ ಇವನ್ ಇದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಜನರಿಗೆ ಲಾಭವೂ ಆಗಿರ್ಬೋದು ಇದರಿಂದ. ಆ ರೀತಿಯಾಗಿ ಈಗ ಅಷ್ಟು ವರ್ಷಗಳವರೆಗೆ ಏನು ಹಣ ಬಂದಿರಲಿಲ್ಲ, ಅದನ್ನೇನಾದ್ರೂ ನೀವು ಮತ್ತೆ ಹೆಚ್ಚಿನ ಹೋಟೆಲ್ ಅವರಿಗೆ ಬಂತು, ಆದ್ರೆ ಇನ್ನು ಹೆಚ್ಚಿನ ಜನರಿಗೆ ಬರ್ಲಿಕ್ಕಿಲ್ಲ. ಅಂದ್ರೆ ಅವರಿಗೆ ಕೂಡ ಕೆಲವು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇಲ್ಲಿ, ಅಂದ್ರದಾಗಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಬರುವಂತ ಕಷ್ಟ ಮಾತ್ರ ನಿವಾರಣೆ ಆಗಿದೆ. ಓಕೆ, ಈ ಎಲ್ಲ ಆಪ್ಗಳು ಅಥವಾ ಎಲ್ಲ ಈ ಆನ್ಲೈನ್ ಸರ್ವಿಸ್ಗಳು ಎಲ್ಲ ಆನ್ಲೈನ್ ಸರ್ವಿಸ್ಗಳು ಅಂತ ಹೇಳಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ಆನ್ಲೈನ್ಗಳು ಬೇರೆ ಬೇರೆ ತೊಂದರೆಗಳಿವೆ, ಆದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗ ನೋಡಿ, ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಅಂತ ಹೇಳಿ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಒಂದು ಕಂಪನಿಗೆ ತುಂಬಾ ಕಷ್ಟ ಕೊಡ್ತಾ ಇದೆ. ಕೆಲವರಿಗೆ ಪಾಪ ಅವರಿಗೆ 100 ರೂಪಾಯಿ ಆದ್ರೆ 50%, 100ರಲ್ಲಿ 50 ರೂಪಾಯಿ ಕೂಡ ಅವರೇ ತಗೊಳ್ಳುವಂತದ್ದು ಇದೆ. ಅವನಿಗೆ ವರ್ಕ್ ಮಾಡದ ಪರಿಸ್ಥಿತಿ, ಹೋಟೆಲ್ ರನ್ ಮಾಡ್ಲಿಕ್ಕೂ ಆಗುದಿಲ್ಲ, ಅವನಿಗೆ ಹಿಂದೆ ಬರ್ಲಿಕ್ಕೂ ಆಗುದಿಲ್ಲ, ಅಂತದ್ದು ಇದೆ. ಅದನ್ನು ಹೇಗೆ ನಿಮ್ಗೆ ಪೇಮೆಂಟ್ ಮಾಡ್ತಾರೆ? ಸ್ವಿಗ್ಗಿ ಅಥವಾ ಇದ್ರದ್ದು? ಅವ್ರು 5 ಡೇಸ್ಗೊಮ್ಮೆ, ಅದು ನಮ್ದು ಒಂದು ಮ್ಯೂಚುವಲ್ ಕನ್ಸೆಂಟ್ ಇರುತ್ತೆ ಅವ್ರ ಜೊತೆಗೆ, ನಾವು ಯಾವ ತರ ನಾವು ಅವ್ರ ಜೊತೆ ಡೀಲ್ ಮಾಡ್ತೀವಂತ. ಹೆಚ್ಚಾಗಿ ಜನರು 5 ಡೇಸ್ಗೆ ಇಲ್ಲದಿದ್ರೆ 1 ವೀಕಿಗೆ ಮಾಡ್ತಾರೆ. 1 ವೀಕ್ ಇಲ್ಲ ಅಥವಾ 5 ಡೇಸ್ಗೆ 5 ಡೇಸ್ಗೆ ಫುಲ್ ಅಮೌಂಟ್ ಅವ್ರ ಜೊತೆಗೆ ಇರುತ್ತೆ. ಮತ್ತೆ ಅವ್ರು ನಮ್ಗೆ ಒಂದು ಶೀಟ್ ಕಲಿಸ್ತಾರೆ, ನಾವು ಶೀಟ್ ಅನ್ನು ಅಕ್ಸೆಪ್ಟ್ ಮಾಡಿ ಅಕ್ನಾಲೇಜ್ ಮಾಡಿ ಮತ್ತೆ ನಮ್ಗೆ ಅವ್ರ ಅಕೌಂಟ್ಗೆ ಕಾಸು ಹಾಕ್ತಾರೆ. ಅದ್ರ ಸಮಸ್ಯೆಯಲ್ಲಿ ಬರೋದಂದ್ರೆ, ಇವಾಗ ಸ್ವಿಗ್ಗಿದಲ್ಲಿ 25 to 30% ಇವಾಗ ನಾರ್ಮಲ್ ಆಗಿದೆ ಕಮಿಷನ್ ಅವರ ಪರ್ಸೆಂಟೇಜ್. ಮತ್ತೆ ಸುಮಾರು ಹೋಟೆಲ್ಗಳು ಬಂದಿದೆ, ಅಂದ್ರೆ ಕ್ಲೌಡ್ ಕಿಚನ್ ಗಳೆಲ್ಲ ಬಂದಿದೆ. ಅವರೇನ್ ಮಾಡ್ತಾರೆ, ಅವರ ಬಿಸ್ನೆಸ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಅವರ ಕಮಿಷನ್ ಜಾಸ್ತಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಸ್ವಿಗ್ಗಿನವರಿಗೆ. ಹೋಟೆಲ್ ಅವರು ಇವಾಗ ಯಾರು ಆಕ್ಚುಲಿ ಒಂದು ಸುಮಾರು ಕಾಸು ಕೊಟ್ಟು ಅವರು ಏನೋ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಅವರಿಗೆ ಇದರಲ್ಲಿ ಏನು ಲಾಭನೇ ಬರಲ್ಲ. ಅಂದ್ರೆ 30% ಸ್ವಿಗ್ಗಿ ಕೊಟ್ರೆ ಮತ್ತೆ ಅವ್ರಿಗೇನು ಲಾಭ ಅದಲ್ಲಿ ಉಳಿಯಲ್ಲ.
ಚಿಕ್ಕ ಪುಟ್ಟ ಮನೇಲಿ ಮಾಡಿದವರಿಗೆಲ್ಲ ಪರವಾಗಿಲ್ಲ. ಹೌದು. ಈ ತರನೇ ಅವರು ಸ್ವಿಗ್ಗಿ ಅವರು ಎಲ್ಲರ ಜೊತೆಗೆ ನಮ್ಗೆ 30% ಕೊಡಿ, 35% ಕೊಡಿ, ಎಲ್ಲರೂ ಅವರವರ ಬಿಸ್ನೆಸ್ ಇಂಟ್ರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅವರು ಅಷ್ಟು ಪರ್ಸೆಂಟ್ ಕೊಡ್ತಾ ಇದ್ರು. ಆದ್ರೆ ಇವಾಗ ಅದರ ಕಾರಣ ಸುಮಾರು ಹೋಟೆಲ್ಗಳು ಮುಚ್ಚಿದೆ. ನಮ್ಗೆ ಲಾಸ್ಟ್ ಟೈಮ್ ಅಂದ್ರೆ ಹಣ ಬಾರದೇ ಇರುವ ಕಾರಣದಿಂದಾಗಿನ ಅಥವಾ ಕಮಿಷನ್ ಅಂದ್ರೆ ಡಿಲೇ ಇನ್ ಪೇಮೆಂಟ್ ಆಗಿರ್ಬೋದು. ಮತ್ತೆ ಮೋಸ್ಟ್ಲಿ ಏನಾಗುದಂದ್ರೆ ಅವರ ಚಾರ್ಜಸ್ 25% ಫಿಕ್ಸ್ ಚಾರ್ಜ್. ಮತ್ತೆ ಅವ್ರು ನಿಮ್ಗೆ ಫೋರ್ಸ್ ಮಾಡ್ತಾರೆ, ನೀವು ಈ ಪ್ರಮೋಷನ್ ಹಾಕಿ, ನಿಮ್ಗೆ ಅಷ್ಟು ಜನ ಅಂದ್ರೆ ನಿಮ್ ಹೋಟೆಲ್ ಚೆಕ್ ಮಾಡ್ತಾರಲ್ಲ, ನೀವು ಈ ಪ್ರಮೋಷನ್ ಹಾಕಿ 5% ಜಾಸ್ತಿ ಕೊಡಿ. ಹೋಟೆಲ್ ಅವರು ಕೊಡ್ತಾರೆ 5%, 10%, ಅವ್ರು ಏನು ಕೇಳ್ತಾರೆ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಬೇಕು. ಅದನ್ನು ಈ ಟೈಮ್ ಅಲ್ಲಿ ಅವ್ರಿಗೆ ವ್ಯಾಪಾರ ಬೇಕೇ ಬೇಕು. ಹೌದು ಹೌದು ಹೌದು. ಇದ್ರಲ್ಲಿ ಅವ್ರು ಕಾಸು ಮಾಡುದು ಈ ಆನ್ಲೈನ್ ಕಂಪನಿಗಳು. ಅದಕ್ಕಾಗಿ ನಾವಿವಾಗ ಏನ್ ಮಾಡಿದೀವಿ, ಫ್ಯೂಚರ್ ಅಲ್ಲಿ ಇವಾಗ ಈ ಸ್ವಿಗ್ಗಿ, ಝೊಮ್ಯಾಟೊ, ಗೋಯಬಿಬೋ, ಮೇಕ್ ಮೈ ಟ್ರಿಪ್ ಯಾವ್ದೆಲ್ಲ ಕಂಪನೀಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇವೆ, ವಿ ಆರ್ ಪ್ಲಾನಿಂಗ್ ಟು ಕಾಲ್ ದೆಮ್ ಆಲ್ ಟು ದ ಅಸೋಸಿಯೇಷನ್. ನಾವೆಲ್ಲರನ್ನ ಅಸೋಸಿಯೇಷನ್ ಕರೆದು ಮತ್ತೆ ನಾವೊಂದು ಕಮಿಷನ್ ಪರ್ಸೆಂಟೇಜ್ ಅನ್ನು ಫಿಕ್ಸ್ ಮಾಡ್ಬೇಕಂತ, ಎಲ್ಲರಿಗೂ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್. ನಿಮ್ಗೂ ಜಾಸ್ತಿ ಅಲ್ಲ ನಮ್ಗೂ ಕಮ್ಮಿ ಅಲ್ಲ, ಆತರ ಇರಬಾರ್ದು. ಎಲ್ಲರಿಗೂ ಒಂದು ಭೇದ ಭಾವ ಇರದೆ ಎಲ್ಲರಿಗೂ ಒಂದು ಸೇಮ್ ರೀತಿ ಬರುವಾಗೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಇವಾಗ. ಅದಕ್ಕೆ ನಾವು ಪ್ರಪೋಸಲ್ ಹಾಕಿದ್ದೀವಿ, ಏನಂತ ನೋಡ್ಬೇಕು ಇವಾಗ. ಇಲ್ಲಿ ಚಂದ್ರಸನ್ನ, ಈಗ ಆ ಹುಡುಗರಿಗೆ ಯಾವ ರೀತಿ ಪೇಮೆಂಟ್ ಅವರು ಡಿಸೈಡ್ ಮಾಡ್ತಾರೆ? ಅದು ನಿಮ್ಮಿಂದ ಹೋಟೆಲಿಂದ ತಗೊಳ್ತಾರಾ? ಹೋಟೆಲಿಂದ ಇಷ್ಟು ಕೆಲವೊಮ್ಮೆ ಕನ್ಸೆಷನ್ ಕೊಡ್ತಾರೆ, ಫುಡ್ ಅಲ್ಲಿ ಕನ್ಸೆಷನ್ ಕೊಡ್ತಾರೆ, ಆ ಹುಡುಗರಿಗೂ ಅವ್ರು ಪೇಮೆಂಟ್ ಮಾಡಬೇಕು. ಅದು ಹೇಗೆ ಯಾವ ಕಂಪನಿಯನ್ನು ಕೂಡ ಲಾಸ್ ಅಲ್ಲಿ ಮಾಡ್ಲಿಕ್ಕೆ ರನ್ ಮಾಡ್ಲಿಕ್ಕೆ ರೆಡಿ. ಹೌದು. ಏನಿದ್ದು ಪ್ರೈಸ್ ಅನ್ನ ಜಾಸ್ತಿ ಮಾಡುವಂಥದ್ದು. ಈಗ ನಾವು ಹೋಟೆಲ್ನವರು ಏನು 100 ರೂಪೀಸ್ ಅಂತೇಳಿ ಫಿಕ್ಸ್ ಮಾಡಿದ್ರೆ 115 ರೂಪೀಸ್ 20 ರೂಪೀಸ್ ಅವ್ರು ಜಾಸ್ತಿ ಮಾಡ್ತಾರೆ. ಅದ್ರ ನಡುವಲ್ಲಿ ಆ ಹುಡುಗರಿಗೆ ಸಂಬಳದ ಜೊತೆಗೆ ಪರ್ಸೆಂಟೇಜ್ ಅನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಅದು ದೊಡ್ಡ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದೆ. ಸ್ಯಾಲ್ರಿ ಅಂತೂ ಇದೇ ಇದೆ. ಅದ್ರಲ್ಲಿ ಅದರ ನಡುವಲ್ಲಿ ಅವರಿಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಕೊಡ್ತಾ ಇದ್ದಾರೆ. ಆ ರೀತಿ ಈ ಆರಂಭದಲ್ಲಿ ಅದೊಂದು ರೀತಿ ಆಶಾದಾಯಕವಾಗಿ ಬಂತ ಝೊಮ್ಯಾಟೊ? ಅಲ್ಲ, ಆರಂಭದಾಯಕವಾಗಿ ಅಲ್ಲ, ಈಗ ಕೂಡ ಅದು ಬಹಳ ದೊಡ್ಡ ಒಂದು ವ್ಯವಸ್ಥೆ. ಜನರಿಗೆ ಮನೆಯಲ್ಲಿ ಕೂತು ಯಾವುದೇ ರೀತಿ ಇಷ್ಟ ನೋಡಿ, ಫಸ್ಟ್ ಲಾಕ್ ಡೌನ್ ಅಲ್ಲಿ ಎಲ್ರಿಗೆ ಹೆದರಿಕೆ ಇತ್ತು, ಜನರು ಓಡಾಡ್ತಾ ಇದ್ರು. ಎಲ್ಲಿ ನಿಮಗೆ ಆಹಾರ ಪದಾರ್ಥಗಳು ಕಮ್ಮಿ ಆಗ್ತದೆ, ತುಂಬಾ ಟೆನ್ಷನ್ ಇತ್ತು. ಆದ್ರೆ ಇವತ್ತು ಮನೆಯಲ್ಲೇ ಕೂತ್ರೆ ಎಲ್ಲಾ ಆಹಾರ ಪದಾರ್ಥಗಳು ಅವನ ಮನೆಯೊಳಗೆ ಬರ್ತದೆ. ಅದು ರೆಡಿ ಮಾಡಿದ ತಿಂಡಿಯಿಂದ ಹಿಡಿದು ಯಾವುದೇ ತರಕಾರಿ ಇರ್ಬೋದು, ಯಾವುದೇ ದಿನಸಿ ಅಂಗಡಿಯಿಂದ ತರುವಂತ ವಸ್ತುಗಳಿರ್ಬೋದು, ಎಲ್ಲವೂ ಅವನ ಮನೆ ಬಾಗಿಲಿಗೆ ಬರ್ತದೆ. ಇದು ಬಹಳ ಒಂದು ಒಳ್ಳೆಯ ಉತ್ತಮವಾದ ಬೆಳವಣಿಗೆ, ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಮಾಡುವಂತ ವ್ಯವಸ್ಥೆಯ ಒಳಗೆ ಎಷ್ಟೋ ಜನ ಸೋಲ್ತಾ ಇದ್ದಾರೆ. ಅದನ್ನ ನಾವು ಕಂಡು ಹಿಡಿದು ಅದಕ್ಕೆ ಬೇಕಾದಂತ ಒಂದು ಕೆಲಸವನ್ನು ಮಾಡ್ಬೇಕು ಅಷ್ಟೇ. ಆದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ದು ಏನಂತ ಹೇಳಿದ್ರೆ, ಇಂಥ ಒಂದು ಏನು ಆನ್ಲೈನ್ ಡೀಲರ್ಸ್ ಇದ್ದಾರೆ, ಇದು ನಮ್ಮ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ, ಅದು ಮಂಗಳೂರು ಅಂತ ಹೇಳಿದ್ರೆ ಒಂದು ಹೆಸರಿರುವಂತ ವಿಷಯ. ಇಲ್ಲಿ ಈಗ ಮತ್ತೊಬ್ಬನಿಗೆ ಯಾರಿಗೂ ಕೂಡ ಚೀಟಿಂಗ್ ಆಗೋದು ಕೂಡ ಒಂದು ತಪ್ಪಿನ ವಿಷಯ. ಅದನ್ನ ಸರಿ ಮಾಡುವಂತ ನಮ್ಮಿದಾದಂತಹ ಒಂದು ಶಕ್ತಿ ಮೀರಿ ನಮಗೆ ಕೆಲಸ ಮಾಡುವಂತ ಕೆಲಸವನ್ನು ನಾವು ಮುಂದಿನದಲ್ಲಿ ಮಾಡ್ಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಎಸ್. ಆದರೆ ಇಲ್ಲಿ ಎಲ್ಲೋ ನಿಮ್ಮ ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ಏನಾದರೂ ಒಂದು ಆನ್ಲೈನ್ ಇದು ಮಾಡೋದು ಅಂಥದ್ದೇನಾದರೂ ಸಾಧ್ಯತೆಗಳಿದೆಯಾ? ಈಗ ಮಾಡುವಂತ ತುಂಬಾ ಕಷ್ಟದ ಕೆಲಸ. ಇದೀಗ ಒಂದು ದೊಡ್ಡ ಒಂದು ಇಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಈಗ ಒಮ್ಮೆಲೆ ಮಂಗಳೂರಲ್ಲಿ ಮಾಡುವಂತ ದೊಡ್ಡ ಕಷ್ಟ ಕೆಲಸ. ಬೇರೆ ಬೇರೆ ದೊಡ್ಡ ಕಂಪನಿಯವರು ಅಂದ್ರೆ ದೊಡ್ಡದಾಗಿ ದೈತ್ಯವಾಗಿ ಬೆಳೆದಿರುವಂತಹ ಕಂಪನಿಗಳಿಂದ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಒಬ್ಬೊಬ್ಬ ಒಂದೊಂದು ಆ್ಯಪ್ ಅನ್ನ ಮಾಡಿ ಅಷ್ಟು ಈಸಿಯಾಗಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆದಿತ್ತು. ಮುಂದಿನ ದಿನಗಳಲ್ಲಿ ಅಂತಹ ಕಂಪನಿಗಳು ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ. ಮಂಗಳೂರಿಗಾಗಿ ಮಂಗಳೂರಿನವರೇ ಇರುವಂತಹ ಒಂದು ಹೋಟೆಲ್ ಬುಕಿಂಗ್ ಇರ್ಬೋದು, ಇಲ್ಲ ಇದ್ರೆ ಫುಡ್ ಆನ್ಲೈನ್ಸ್ ಇರ್ಬೋದು, ಇಂಥದ್ದಕ್ಕೆಲ್ಲ ಮಂಗಳೂರಿಗೆ ಅಂತ ಒಂದು ಚಾನಲ್ ಬರ್ಲಿಕ್ಕೂ ಸಾಕು, ಹೇಳಲಿಕ್ಕೆ ಆಗುದಿಲ್ಲ. ಓಕೆ. ಬಹಳ ಮುಖ್ಯವಾಗಿ ಹೋಟೆಲ್ ಉದ್ಯಮ ನಾನು ಆರಂಭದಲ್ಲಿ ಹೇಳುವಾಗ ಹೇಳಿದೆ, ಮಂಗಳೂರು ಅಂದರೆ ಹೋಟೆಲ್ ಅಂದರೆ ಮಂಗಳೂರು. ಉಡುಪಿ ಹೋಟೆಲ್ ಅಂದರೆ ಅದರದ್ದೇ ಆದಂಥ, ಆದರೆ ವೆಜ್ ಹೋಟೆಲ್ ಅಂದರೆ ಉಡುಪಿ ಹೋಟೆಲ್, ಮಂಗಳೂರು ಹೋಟೆಲ್ ಮಿಲಿಟರಿ ಹೋಟೆಲ್ ಅಂದರೆ ಅದು ನಾನ್ ವೆಜ್ ಹೋಟೆಲ್. ಇವನ್ನು ಮಂಗಳೂರಿನಿಂದ ಹೊರಗೆ ಹೋದಾಗ ಕೂಡ ಅವರು ಆ ಮಂಗಳೂರಿನವರ ಹೋಟೆಲ್ ಅಂತ ಅನ್ನೋದಕ್ಕೆ ಒಂದು ಭಾಳ ಸ್ಪೆಷಲಿ ಆದಂಥ ಒಂದು ಹೆಸರು. ಈ ಡಿಫ್ರೆನ್ಸೇಟಿವ್ ಅಂದರೆ ನಾನು ಹೇಳ್ತಾ ಇರೋದು, ಮಂಗಳೂರಿನಿಂದ ಬಿಟ್ಟು ಹೋಗಿ ಮುಂಬೈಯಲ್ಲಿ ಹೋಟೆಲ್ ಮಾಡಿದವರಿಗೂ, ಇಲ್ಲಿ ಹೋಟೆಲ್ ಉದ್ಯಮವನ್ನು ನಾವು ಮಾಡಿದವರು, ನಾವು ಇಲ್ಲಿ ಇರುವವರಿಗೂ ಏನಾದರೂ ಒಂದು ನಾವು ಇನ್ನೂ ಅಷ್ಟು ಬೆಳಿಬೇಕಾಗಿದೆ ಅಂತ ಅನ್ನುವಂಥದ್ದು ಇದೆಯಾ ನಿಮಗೆ? ಹೊರಗೆ ಹೋದಾಗ ನಮ್ಮವರೇ ಅಲ್ಲಿ ಹೋಗಿ ಅವರು ಬೆಳೆದಿರುವಂಥದ್ದು ಹೇಗೆ ಕಾಣ್ತದೆ? ಯಾವುದೇ ಒಂದು ಅವನ ಕ್ಷೇತ್ರವನ್ನು ಹೊರಹೋದ ಕೂಡಲೇ ಅವನ ಪರಕೀಯನಾಗ್ತಾನೆ. ಅಲ್ಲಿ ಅವನಿಗೆ ಆದ ಒಂದು ಜಾಗವನ್ನು ಕಂಡುಹಿಡುಕುವಂಥದ್ದು ಅವನಿಗೆ ಬೇಕಾದಂಥದ್ದು. ನಮ್ಮ ಇಲ್ಲಿರುವವರು ಅಂತ ಹೇಳಿದ್ರೆ ಒಂದು ಬದ್ಧತೆಯನ್ನು ಇಟ್ಕೊಂಡು ಹೋಗುವವರು, ಎಲ್ಲಿ ಹೋದ್ರೂ ಕೂಡ ಅಲ್ಲಿ ಅವರು ಸತ್ಯ ಧರ್ಮದಲ್ಲಿ ಬೆಳೆಯುವಂತ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ತಾವೇನು ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಅದು ಯಾವುದೇ ಇಂಡಸ್ಟ್ರಿ ಇರ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು, ಅದು ಬೆಳವಣಿಗೆನೆ ಕಾಣ್ತದೆ. ಆ ನಿಟ್ಟಿನಲ್ಲಿ ನಮಗೆ ಆಹಾರ ಪದಾರ್ಥಗಳು ಏನಿದೆ ಇಲ್ಲಿದ್ದು
ಅದನ್ನು ಕೂಡ ಆ ನಿಟ್ಟಿನಲ್ಲೇ ಮಾಡಿದ್ದಾರೆ ನಮ್ಮ ಹೊರಗೆ ಹೋದವರು. ಆಗ ಅದು ಅದಕ್ಕೆ ಅತ್ಯಂತ ಒಂದು ಪ್ರಾಮುಖ್ಯತೆ ಅದಕ್ಕೆ ನಮ್ಮ ಟೇಸ್ಟ್ ಅನ್ನ ಅಲ್ಲಿಯವರೆಗೆ ನಮ್ಮ ಟೇಸ್ಟ್ ಅನ್ನ ಅದು ನಮ್ಮದು ಅದು ಮಾಡಿದ್ರೆ ಹೀಗೆ ಆಗ್ತದೆ ಅಂತೇಳಿ ಒಂದು ತೋರಿಸಿಕೊಡುವಂತ ಒಂದು ಚಾಕಚಕ್ಯತೆ ನಮ್ಮಲ್ಲಿ ಇದೆ. ಅಲ್ಲಿ ಹೋಗಿ ಪಂಜಾಬಿಯನ್ನು ಕೊಡ್ತಾರೆ, ನಾರ್ತ್ ಇಂಡಿಯನ್ ಕೊಡ್ತಾರೆ, ಅದೇ ಟೇಸ್ಟ್ ಅಲ್ಲಿ ಮಾಡ್ತಾರೆ, ಜೊತೆಗೆ ಸೌತ್ ಇಂಡಿಯನ್. ನಾವು ಬೆಳೆದ ಜೊತೆಯಲ್ಲಿ ಮತ್ತೊಬ್ಬರನ್ನು ಕೂಡ ತೆಕ್ಕೊಳ್ಳುವಂಥದ್ದು. ಇಲ್ಲಿ ನೋಡಿ, ಮಂಗಳೂರಲ್ಲಿ ತುಳು ಮಾತಾಡೋರು ಮಾತ್ರ ಇರುವುದಲ್ಲ, ಕೊಂಕಣಿಯವರಿದ್ದಾರೆ, ಕನ್ನಡದವರಿದ್ದಾರೆ, ಮಲಯಾಳಿಯವರಿದ್ದಾರೆ, ಹಿಂದಿ ಮಾತಾಡೋರಿದ್ದಾರೆ, ಮರಾಠಿಯವರಿದ್ದಾರೆ, ಎಲ್ಲಾ ಬ್ಯಾರಿ ಭಾಷೆ ಮಾತಾಡುವಂತ ಎಲ್ಲರೂ ಇದ್ದಾರೆ. ಆದ್ರೂ ಕೂಡ ನಾವು ಬೇರೆಯವರಂತೇಳಿ ನಮ್ಮ ಮನಸ್ಸಲ್ಲಿ ಬರುವುದಿಲ್ಲ. ನಾವೆಲ್ಲ ಜೊತೆಯಾಗಿರುವಂತ ನಮಗೆ ಎಲ್ಲಿಯೂ ಕೂಡ ಅಷ್ಟೊಂದು ದೊಡ್ಡ ಒಂದು ವ್ಯತ್ಯಾಸ ಅಂತೇಳಿ ಕಾಣುವುದಿಲ್ಲ. ಈ ನಿಟ್ಟಿನಲ್ಲಿ ನಾವು ಹೊರಗೆ ಹೋದಾಗ ಕೂಡ ನಮಗೆ ಅದು ನಮ್ಮದೇ ಎನ್ನುವ ಒಂದು ಫೀಲಿಂಗ್ ಅನ್ನು ನಾವು ತಗೊಂಡು ಹೋಗ್ತೇವೆ. ಆ ನಿಟ್ಟಿನಲ್ಲೇ ಏನೋ ಹೋದ ಕೂಡಲೇ ಅಲ್ಲಿ ಬೇರೆಯವರನ್ನ ನಮ್ಮದಾಗಿಸುವಂತ ಒಂದು ಶಕ್ತಿ ನಮಗಿದೆ. ಈಗ ಕೇರಳಕ್ಕೆ ಹೋದ್ರೆ ಅದು ಮಲಯಾಳಿ ಮಾತ್ರ ಮಾತಾಡುವಂತವ್ರು ಜಾಸ್ತಿ ಇರ್ತಾರೆ, ತಮಿಳ್ನಾಡಿಗೆ ಹೋದ್ರೆ ತಮಿಳೇ ಇರ್ತದೆ. ಆದ್ರೆ ಇಲ್ಲಿ ಹಾಗೆಲ್ಲ ಎಲ್ಲಾ ಭಾಷೆಗಳನ್ನು ಮಾತಾಡಿ ಎಲ್ಲಾ ಸಂಸ್ಕೃತಿಯನ್ನ ಬೆರೆತು ನಾವು ಒಂದಾಗಿರುವಂತವ್ರು ನಾವು ಹೊರಗೆ ಹೋದಾಗ ಕೂಡ ಬೇರೆಯವರ ಸಂಸ್ಕೃತಿಯನ್ನ, ಬೇರೆಯವರ ಆಹಾರ ಪದ್ಧತಿಯನ್ನ ನಾವು ಮಾಡುವಂತದ್ದು ಮಾಡಿ ಮತ್ತೊಬ್ಬನಿಗೆ ಉಣಬಡಿಸುವಂತ ಶಕ್ತಿ ನಮಗೆ ದೊರಕಿದೆ ಏನೋ. ಇಲ್ಲಿ ನೀವು ಆಗ ಹೇಳಿದ್ರಿ, ನಮ್ಮ ತುಳುನಾಡಿನ ಒಂದು ಟೇಸ್ಟ್ ಅನ್ನೋದೇನಿದೆ ಅದನ್ನು ಹೊರಗಿನವ್ರು ಬಂದಾಗ ಅವರು ಅದನ್ನೇ ಆಸೆ ಇಟ್ಕೊಂಡು ಬರ್ತಾರೆ. ಇಲ್ಲಿನ ಸುಕ್ಕ, ಇಲ್ಲಿನ ಪುಳಿಮುಂಚಿ, ಇಲ್ಲಿನ ನೀರು ದೋಸೆ, ಇನ್ನೊಂದು ಮತ್ತೊಂದು ಅನ್ನುವಂಥದ್ದು ಇದನ್ನೇ ಇಟ್ಕೊಂಡು ಬರ್ತಾರೆ. ಆ್ಯಸ್ ಎ ಅಸೋಸಿಯೇಷನ್ ಮೂಲವಾಗಿ ನಮಗೆ ಇಲ್ಲಿ ಬರುವಂಥ ಒಂದು ಪ್ರವಾಸಿಗರು ಅವರನ್ನು ಹೇಗೆ ಆಕರ್ಷಿಸಬಹುದು ಅಂತ ಅನ್ನುವಂಥದ್ದು, ಇಲ್ಲಿನ ಹೋಟೆಲ್ಗಳು ಅದನ್ನು ಮಾಡಿಕೊಳ್ಬೇಕಾದಂಥ ಅಗತ್ಯತೆಗಳನ್ನು ನಾವು ಅಸೋಸಿಯೇಷನ್ ಮಾಡ್ತದ, ಹೇಗಿರ್ಬೇಕಂದ್ರೆ ಎಲ್ಲ ಹೋಟೆಲ್ಗಳಲ್ಲಿ ಆ ರೀತಿಯಾದ ಪದ್ಧತಿಗಳಿದ್ದಾಗ ಪ್ರವಾಸಿಗರನ್ನು ಆಕರ್ಷಿಸುವಂಥ ಒಂದು ರೀತಿಯಲ್ಲಿ ನೋಡಿ, ಆತಿಥ್ಯ ಎನ್ನುವಂಥದ್ದು ಬಹಳ ದೊಡ್ಡ ವಿಷಯ. ಹೊರಗಿಂದ ಬಂದವರಿಗೆ ಇಲ್ಲಿ ಫಸ್ಟ್ ಪ್ರಥಮವಾಗಿ ಸಿಗುವಂಥದ್ದು ಒಂದು ಲಾಡ್ಜ್ಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ರಿಕ್ಷಾ ಡ್ರೈವರ್ಗಳು ಮತ್ತೆ ಟ್ಯಾಕ್ಸಿ ಡ್ರೈವರ್ಗಳು. ಈ ಮುಖಾಂತರ ಮಂಗಳೂರು ಹೇಗೆ ಇದೆ ಅಂತೇಳಿ ಸಾಮಾನ್ಯವಾಗಿ ಜನರಿಗೆ ಪ್ರಥಮವಾಗಿ ಪರಿಚಯ ಆಗೋದು ಆ ಮುಖಾಂತರವೇ. ಆ ಮುಖಾಂತರ ಅವರಿಗೆ ಗೊತ್ತಾಗ್ತದೆ ಮಂಗಳೂರು ಈ ರೀತಿ ಇದೆ ಅಂತೇಳಿ. ಇವರಿಗೆ ನಾವು ಪ್ರಥಮವಾದ ಪರಿಚಯನ ಮಾಡಬೇಕು. ಮಂಗಳೂರಿದ್ದು ಏನು ಸಂಸ್ಕೃತಿ ಇರ್ಬೋದು, ಇಲ್ಲಿರುವಂತಹ ಆಟೋಟಗಳಿರ್ಬೋದು, ಏನು ಕಂಬಳ ಇರ್ಬೋದು, ಯಕ್ಷಗಾನ ಇರ್ಬೋದು, ಹುಲಿ ವೇಷಗಳಿರ್ಬೋದು, ಇದೆಲ್ಲವೂ ಇದೆ ಅಂತೇಳಿ ಜನರಿಗೆ ಮನದಟ್ಟಾಗಬೇಕು. ಅದನ್ನು ತೋರಿಸುವಂತಹ ಕೆಲಸ ಆಗಬೇಕು. ಕೆಲವು ಹೋಟೆಲ್ಗಳಲ್ಲಿ ಅದನ್ನು ಹೋಗಿ ನೋಡುವಾಗ ಹಳೇ ಮಂಗಳೂರಿನ ಫೋಟೋಗಳನ್ನೆಲ್ಲ ನಾವು ನೋಡಿದ್ದೇವೆ. ಅದನ್ನು ನೋಡುವಾಗ ನಮಗೆ ಮಂಗಳೂರಲ್ಲಿ ಇದ್ದವರಿಗೆ ಬಹಳ ಖುಷಿ ಆಗ್ತದೆ, ನಮ್ಮ ಮಂಗಳೂರು ಹೀಗಿತ್ತು ಅಂತ ಅನ್ನುವಂಥದ್ದು. ಎಸ್ ಸರ್, ಹೇಳಿ. ಹೌದು, ನಾನು ನೆನಪು ಮಾಡಿದೆ ನಾನು. ಹೌದು, ಇಂಥದ್ದು. ಮತ್ತೆ ನಮ್ಮಲ್ಲಿರುವಂತಹ ಈ ಕ್ಷೇತ್ರಗಳನ್ನು ಹೇಳುವಂಥದ್ದು, ಇದು ಕೂಡ ಯಾರೋ ಒಬ್ಬನಿಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಇಲ್ಲಿರುವಂತದ್ದು ಅದೆಷ್ಟೋ ಒಳ್ಳೆ ಚರ್ಚೆಗಳಿದೆ. ಯಾವುದು ಮಿಲಾಗ್ರಿಸ್ ಇರ್ಬೋದು, ಎಲೋಸಿಸ್ ಇರ್ಬೋದು, ರೊಸಾರಿ ಇರ್ಬೋದು, ನಮ್ಮ ಜುಮ್ಮಾ ಮಸೀದಿ ಇರ್ಬೋದು, ಯಾವುದು ಉಳ್ಳಾಲ ದರ್ಗಾ ಇರ್ಬೋದು. ಇದೆಲ್ಲವೂ ಕೂಡ ಒಂದು ಪ್ರೇಕ್ಷಣೀಯ ಸ್ಥಳವೂ ಹೌದು, ಧಾರ್ಮಿಕ ಕ್ಷೇತ್ರವೂ ಹೌದು. ಜನರು ಇದನ್ನು ಆಕರ್ಷಣೆ ಬರ್ತಾರೆ. ಎಷ್ಟೋ ಜನ ಬಂದವರು ನಿಲ್ಲುವಂತ ಜಾಗ ಯಾವ್ದು ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಇದರಲ್ಲಿ, ಯಾವುದು ಲಾಡ್ಜ್ಗಳಲ್ಲಿ ಒಂದು, ಎರಡನೇದು ಯಾವುದೋ ಒಂದು ಹೋಟೆಲಲ್ಲಿ ಊಟ ಮಾಡುವಂಥದ್ದು. ಇದು ಎರಡರ ಮುಖಾಂತರವೇ ನಾವು ಏನು ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ಇದನ್ನ ನಾವು ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಮಂಗಳೂರನ್ನು ಆಕರ್ಷಿಸಲಿಕ್ಕೆ ಮುಖ್ಯ ಕಾರಣ ನಮ್ಮಿನ ಆಹಾರ ಮತ್ತೆ ಇಲ್ಲಿರುವಂಥದ್ದು. ಸರ್, ಜೊತೆಗೆ ನಮಗೆ ಬಹಳ ಬೇಗ ಕತ್ತಲೆ ಆಗೋದು, 8-9 ಗಂಟೆ ಒಳಗಾಗಿ ಎಲ್ಲ ಬಂತು. ಬಹುಶಃ ಕಳೆದ ವರ್ಷ ಇಂಥ ಒಂದು ಸಮಸ್ಯೆ ಆಗಿತ್ತು. ಬಹುಶಃ ಜಿಲ್ಲಾಧಿಕಾರಿಗಳು ಬಹಳ ಬೇಗ ಬಂದ್ ಮಾಡಬೇಕು, ಯಾವುದು ಲಾಕ್ಡೌನ್ ಎಲ್ಲ ರಿಲೀಸ್ ಆದ ನಂತರನೂ ಕೂಡ 10 ಗಂಟೆನ ಜಾಸ್ತಿ ಹೆಚ್ಚು ಸಮಯವನ್ನೇ ಕೊಡಲಿಲ್ಲ. ಬಹುಶಃ ಅಂಥ ಬಹಳ ದೊಡ್ಡ ಸಮಸ್ಯೆ ಹೋಟೆಲ್ ಉದ್ಯಮಕ್ಕೆ ಬಿದ್ದಿತ್ತು ಅಂತ ಅನ್ನುವಂಥದ್ದು. ಅಂದರೆ 11-12 ಗಂಟೆ ಆದರೂ ಕೂಡ ಅಷ್ಟೊಂದು ದೊಡ್ಡ ರೀತಿಯಾಗಿ ಇದಾಗ್ತಾ ಇರಲಿಲ್ಲ. ಮತ್ತು ಮಂಗಳೂರಲ್ಲಿ ಏನಾಗಿದೆ, ನಮ್ಮ ಇಡೀ ಕರಾವಳಿ ಮಲೆನಾಡು ಹೋದರೆ ನಮಗೆ ಕತ್ತಲೆ ಆಗೋದು ಬೇಗ, 8-9 ಗಂಟೆಗೆ ಜನ ಇಲ್ಲ, ರಸ್ತೆಯಲ್ಲಿ ಜನವೇ ಇಲ್ಲ. ಹಾಗಾಗಿ ಹೊರಗಿನಿಂದ ಬಂದಂಥ ಪ್ರವಾಸಿಗರು ಕೂಡ ಇಲ್ಲಿ ರಾತ್ರಿ ಬೇಗ ಹೋಗಬೇಕಪ್ಪ ಅಂತ. ಹಾಗಾದರೆ ರಾತ್ರಿ ಆಕರ್ಷಣೆಯನ್ನು ಮಾಡಿಕೊಳ್ಳೋದು ಹೇಗೆ? ಹೋಟೆಲಿಗರು ನೀವು ಅದನ್ನು ಹೇಗೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಅಥವಾ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ನೀವು ಡಿಮಾಂಡ್ ಆಗಿ ಇಡಬಹುದು ಅಂತ ನೋಡಿ. ಮಂಗಳೂರು ಎಲ್ಲದಕ್ಕೂ ತೆರೆದುಕೊಂಡಿರುವಂತಹ ಒಂದು ಜಾಗ, ಮೊದಲಿಂದಲೇ ಬಂದಂಥದ್ದು. ಈಗ ನಮ್ದು ಹಿಂದಿನಿಗೆ ನಾವು ಹೋದಾಗ ಈಗ ಇಲ್ಲಿರುವಂತಹ ಬ್ಯಾಂಕ್ಗಳು 10 ಹಲವು ಬ್ಯಾಂಕ್ಗಳಿದ್ದು, ಕಾರ್ಪೊರೇಷನ್ ಇರ್ಬೋದು, ಕರ್ನಾಟಕ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು. ಇದೊಂದು ಬ್ಯಾಂಕ್ಗಳ ತೊಟ್ಟಿಲ ಅಂತೇಳಿ ಹೇಳಿದಂತ ಜಾಗ. ಬೀಡಿ ಉದ್ಯಮ ಇರ್ಬೋದು. ಈಗಿರುವಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು, ನೀವು ಒಂದು ದೇರ್ಲಕಟ್ಟೆಯನ್ನೇ ನೋಡಿದ್ರೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನೋಡ್ಬೋದು. ಏನಪ್ಪ ಕಾಲೇಜ್, KS ಹೆಗ್ಡೆ, ಫಾದರ್ ಮುಲ್ಲರ್, ಕನಚೂರು,
ಮ್ಯಾಂಗ್ಳೂರ್ ಯೂನಿವರ್ಸಿಟಿ, PA ಕಾಲೇಜ್, ಬ್ಯಾರಿಸ್ ಕಾಲೇಜ್, ಇನ್ಫೋಸಿಸ್, ಸಾರದಾ, ಮತ್ತೆ ಅಲ್ಲೊಂದು ಅಲೋಸಿಸ್, ಅಷ್ಟೊಂದು ಚಿಕ್ಕ ಜಾಗದಲ್ಲಿ ಎಷ್ಟು ದೊಡ್ಡದೊಂದು ಸಂಸ್ಥೆ ಬೆಳೆದಿದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಇನ್ನು 10 ಹಲವು ಮೆಡಿಕಲ್ ಕಾಲೇಜ್, ಈಗ ಇನ್ನು ಬೇರೆ ಬೇರೆ ಮೆಡಿಕಲ್ 9 ರಿಂದ 10 ಮೆಡಿಕಲ್ ಕಾಲೇಜ್, ಇನ್ನೂ ಕೂಡ ಒಂದು ಹೊಸ ಕಾಲೇಜ್ ಕರಾವಳಿ ಕಾಲೇಜ್ ಕೂಡ ಬರ್ತಾ ಇದೆ. ಇಷ್ಟು ಮೆಡಿಕಲ್ ಕಾಲೇಜುಗಳು ಮಂಗಳೂರಲ್ಲಿ, ಅಂದ್ರೆ ಒಂದು ಎಜುಕೇಶನ್ ಹಬ್ ಆಗಿ ಬೆಳೆದಿದೆ. ಯಾವುದೇ ಬೇರೆ ಬೇರೆ ಉದ್ಯಮಗಳು ಇಲ್ಲಿ ಬೆಳೆದನ್ನು ನಾವು ಗಮನಿಸಿದ್ರೆ, ಅಂದ್ರೆ ನಾವು ಎಷ್ಟು ಬೇಗ ಒಂದು ನಾವು ಒಪ್ಪಿಕೊಳ್ತೇವೆ ಅಂತೇಳಿ. ನೆಕ್ಸ್ಟ್ ನಮಗಿರುವಂತದ್ದು ಒಂದು ಪ್ರವಾಸೋದ್ಯಮ. ಪ್ರವಾಸೋದ್ಯಮಕ್ಕೆ ಇಲ್ಲಿ ಹೇಳಿ ಮಾಡಿದಂಥದ್ದು, ಅದು ಏರ್ಪೋರ್ಟ್ ಇರ್ಬೋದು, ಹೈವೇಗಳಿರ್ಬೋದು, ಇಲ್ಲಿರುವಂತಹ ಯಾವುದು ನಮ್ದು ಸೀಪೋರ್ಟ್ಗಳಿರ್ಬೋದು, ಕರಾವಳಿ ಅಂತ ಭಾಗಗಳಿರ್ಬೋದು, ಇಲ್ಲದ್ರೆ ಇಲ್ಲಿ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಇದನ್ನ ಡೆವಲಪ್ ಇನ್ನೀರಿರುವಂಥದ್ದು ನಮಗೆ ಬ್ಯಾಕ್ ವಾಟರ್ಸ್, ಬೋಟ್ ಹೌಸಸ್ ಏನೆಲ್ಲ, ಅದರ ನಡುವಲ್ಲಿ ಒಳ್ಳೊಳ್ಳೆ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ಜಾಗಗಳು, ಮೀಟಿಂಗ್ ಮಾಡುವಂತ ಜಾಗಗಳು, ಸ್ಪೋರ್ಟ್ಸ್ ಗಳು, ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ರೆ ಮುಂದಿನ ದಿನಗಳಲ್ಲಿ ಇದೇನು ಇವತ್ತು ನಾವು ಸಾಧಿಸಿದ್ದೇವೆ. ಪ್ರವಾಸೋದ್ಯಮದ ಮೈಸೂರಿನಲ್ಲಿ 12 ಪ್ರವಾಸೋದ್ಯಮಕ್ಕೆ ಕೂಡ ಪ್ರವಾಸೋದ್ಯಮದ ತೊಟ್ಟಿಲಾಗಿದ್ದು ಬೆಳೀತದೆ ಅನ್ನೋದು ಮಾತ್ರ ಸತ್ಯ. ಅಲ್ಲ, ಮೈಸೂರು ಬೆಂಗಳೂರು ಕಂಪೇರ್ ಮಾಡಿದ್ರೆ ಹೋಟೆಲ್ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ರಾತ್ರಿ 11 ಅಲ್ಲ 12 1 ಗಂಟೆ ಆದ್ರೂ ಕೂಡ ಜನರಿಗೆ ಓಡಾಡಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಹೋಟೆಲ್ ಉದ್ಯಮಕ್ಕೂ ಕೂಡ ಅಲ್ಲಿ ಬಹಳ ಅನುಕೂಲಕರವಾದಂಥ ವಾತಾವರಣ ಇರ್ತದೆ, ಬೆಂಗಳೂರಿನಲ್ಲೂ ಕೂಡ. ಆದರೆ ಮಂಗಳೂರಲ್ಲಿ ಏನಾಗಿದೆ, ಬಹಳ ಮುಖ್ಯವಾಗಿ ರಾತ್ರಿ 10 ಗಂಟೆ ಆಗ್ತಾ ಇದೆ, 11 ಗಂಟೆ ಕಂಪ್ಲೀಟ್ ಬಂದ್. ಹೀಗಾಗಿ ಹೋಟೆಲ್ ಉದ್ಯಮಕ್ಕೆ ಅದೊಂದು ದೊಡ್ಡ ಲಾಸ್ ದೊಡ್ಡ ಲಾಸ್ ಫೇಸ್ ಮಾಡಬೇಕಾಗುತ್ತೆ. ಅದು ನಮ್ಗೆ ಆಕ್ಚುಲಿ ಹೋದ ಲಾಕ್ಡೌನ್ ಆದ ಮೇಲೆ ನಮ್ಗೆ 9 ಗಂಟೆವರೆಗೆ ಡೆಲಿವರಿ ಟೈಮ್ ಕೊಟ್ಟಿದ್ರು. ಅದು ಯೂಶುವಲಿ ಏನಾಗುತ್ತೆ ಅಂದ್ರೆ ನಮ್ದು ರೆಸ್ಟೋರೆಂಟ್ ಸ್ಟಾರ್ಟ್ ಆಗುವಾಗ ಸಂಜೆ ಹೊತ್ತು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸಂಜೆ 7 ರಿಂದ 9 ಗಂಟೆ 2 ಗಂಟೆ ನಾವು ರೆಸ್ಟೋರೆಂಟ್ ಓಪನ್ ಇಟ್ಟು ನಮ್ಗೆ ಹೆಚ್ಚೇನು ಅದ್ರ ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಮಂಗಳೂರಿನವರು ಅಂದ್ರೆ ಆಸ್ ಫಾರ್ ಆಸ್ ಐ ನೋ ಯಾರಿಗೂ ಅಷ್ಟೇನು ಏನು ಪ್ರಾಬ್ಲಮ್ ಇಲ್ಲ. 11 ಅಂದ್ರೆ 11 ಗಂಟೆಗೆ ಕೊಟ್ಟಿದ್ದಾರೆ ಲಾಸ್ಟ್ ಎಲ್ಲ ಕ್ಲೋಸ್ ಮಾಡ್ಬೇಕಂತ. ಆದ್ರೂ ನಾವು ಸೇಫರ್ ಸೈಡ್ಗೆ ಒಂದು 11 ಗಂಟೆಗೆ ನಾವು ಕ್ಲೋಸ್ ಮಾಡ್ತೀವಿ. ಆದ್ರೆ ನೀವು ಹೇಳುದು ಸರಿ, ಅಂದ್ರೆ ಇಫ್ ನಮ್ಗೆ DC ಅವರು ಇಲ್ಲಾದ್ರೆ ಯಾರಾದ್ರೂ ನಮ್ಗೆ ಏನೋ ಸ್ಟೇಟ್ ಗವರ್ಮೆಂಟ್ ನಮ್ಗೆ ಪ್ರೋತ್ಸಾಹ ಮಾಡಿದ್ರೆ, ಅಂದ್ರೆ ನೀವು ಸ್ವಲ್ಪ ನೈಟ್ ಲೈಫ್ ಸ್ವಲ್ಪ ನೀವು ಎನ್ಕರೇಜ್ ಮಾಡ್ಬೇಕು, ಇಲ್ಲ ಅಥವಾ ಅಂದ್ರೆ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ಹೋಟೆಲ್ ನಾವು ರೆಡಿ ಇದ್ದೀವಿ. ಆದ್ರೆ ಗವರ್ಮೆಂಟ್ ಗೆ ಅವರವರ ಸಮಸ್ಯೆ ಇರ್ಬೋದು, ಅವರವರ ಕಾರಣ ಇರ್ಬೋದು, ಅವರಿಗೆ ಈ ತರ ವಾತಾವರಣ ಸೃಷ್ಟಿ ಆಗ್ಬೇಕು, ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ಬೇಕು. ಅದು ವಾತಾವರಣ ಅಂತ ಹೇಳುವಂಥದ್ದು ಮೇನ್ ಆಗಿ ಬೆಂಗಳೂರಲ್ಲಿ ನಿತ್ಯ ಕೊಡುವಂಥದ್ದು ಸರಿ. ಗೋವಾ ಅಂತದ್ದು ಪ್ರವಾಸೋದ್ಯಮದಲ್ಲಿ ನಡೆಯುವಂಥದ್ದು, ಆ ರೀತಿಯಾಗಿ ಇಲ್ಲಿ ಡೆವಲಪ್ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಬೆಂಗಳೂರನ್ನ ಬೇರೆ ರೀತಿಯನ್ನು ನೀವು ಕಂಪೇರ್ ಮಾಡಿದ್ರೆ IT-BT ಇರುವಂತಹ ದೊಡ್ಡ ಒಂದು ಇಂಡಸ್ಟ್ರಿ ಅದು. ಅಲ್ಲಿ ರಾತ್ರಿ ಹಗಲು ಕೆಲಸ ಮಾಡುವಂಥದ್ದು. ಇಲ್ಲಿ ಈಗ ನಾವು ಬೀಚ್ಗಳನ್ನ ಬಾಕಿಗಳನ್ನ ನಾವು ಡಿಪೆಂಡ್ ಆಗಿರುವಾಗ ಅದು ರಾತ್ರಿ ಹೊತ್ತಿಗೆ ಅದರಿಂದ ಜಾಸ್ತಿ ಅದರ ಸ್ವಾದ ಬಹಳ ಕಡಿಮೆ. ಇನ್ನು ಬಹಳ ಜನ ಗೋವಾಕ್ಕೆ ಹೋದವರು ಹೇಳ್ತಾರೆ, ಅಲ್ಲಪ್ಪ 11 ಗಂಟೆ ರಾತ್ರಿ ನಾವು ಕಡಲ ತೀರದಲ್ಲಿ ಇದ್ರೂ ಕೂಡ ಏನು ಹೇಳು, ನಮ್ಮ ಕಡಲು ತೀರವನ್ನು ಯಾಕೆ 6-7 ಗಂಟೆಗೆ ಓಡಿಸ್ತಾರೆ ಪೊಲೀಸರು ಅಂತ. ಅಂದ್ರೆ ಪ್ರವಾಸೋದ್ಯಮಕ್ಕೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋದೇ, ಡಿಸ್ಟ್ರಿಕ್ಟ್ ಅಂತಲ್ಲ, ಒಂದು ಅಡ್ಮಿನಿಸ್ಟ್ರೇಷನ್ ಮಟ್ಟದಲ್ಲಿ ಒಂದಷ್ಟು ಪ್ಲಾನಿಂಗ್ ಆಗ್ತಾ ಇದೆ. ಬಹಳ ಈಗಿನ ಏನು ಜಿಲ್ಲಾಡಳಿತ ಇದೆ, ಈಗ ಏನು ಆಗಬೇಕು ಅಂತ ಹೇಳಿ ಸರ್, ಆಗಬೇಕು ಮತ್ತೆ ಆಗ್ಲಿಕ್ಕೆ ಅಂತೇಳಿ ಬಹಳ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕೂಗದೇ ಇದ್ರೆ ಮಗು, ಕೂಗದೇ ಇದ್ರೆ ತಾಯಿ ಹಾಲು ಕೊಡೋದಿಲ್ಲ ಅಂತ ಅನ್ನುವಂಥದ್ದು ಸತ್ಯವೇ. ಹಾಗಾಗಿ ಮಂಗಳೂರು ಅಂತ ಅನ್ನೋದು ಯಕ್ಷಗಾನ ನಡೀತದೆ ರಾತ್ರಿ, ಭೂತಕೋಲಗಳು ನಡೀತದೆ, ರಾತ್ರಿ ಹಬ್ಬಗಳು ಮಂಗಳೂರಲ್ಲಿ ಇರುವಷ್ಟು ಎಲ್ಲೂ ಇಲ್ಲ. ಆದ್ರೆ ನಗರದಲ್ಲಿ ಜನ ಇಲ್ಲ. ಸೊ ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಿದ್ರೆ ಒಂದು ಕರಾವಳಿ ತೀರ ಪ್ರದೇಶ ಮಾತ್ರ ಡೆವಲಪ್ ಆಗಬೇಕು, ನಮ್ಮ ನದಿ ತೀರಗಳು ಡೆವಲಪ್ ಆಗಬೇಕು. ಈ ಮುಖಾಂತರ ಮಾತ್ರ ಅಲ್ಲಿ ಆಕ್ಟಿವಿಟೀಸ್ಗಳು ಸ್ಟಾರ್ಟ್ ಆಗಬೇಕು. ನಮ್ಮಲ್ಲಿರುವಂತಹ ಬೇರೆ ಬೇರೆ ಏನು ಹೈಲ್ಯಾಂಡ್ಸ್ ಗಳಿದೆ ಅದನ್ನ ಆಕ್ಟಿವಿಟೀಸ್ ಕೊಡಬೇಕು. ಅದಕ್ಕೆ ಬೇಕಾದಂತಹ ಎಲ್ಲಾ ಪ್ಲಾನ್ಗಳು ನಡೀತಾ ಇದೆ, ಎಲ್ಲ ಅದಕ್ಕೆ ಇಂಪ್ಲಿಮೆಂಟ್ ಫೆಸ್ಟಿವಲ್ ಮಾಡಿದ್ರು, ಬೀಚ್ ಫೆಸ್ಟಿವಲ್ ಅಲ್ಲ. ದೆನ್ ಮೇನ್ ಥಿಂಗ್ ಏನ್ ಬೇಕಂದ್ರೆ ಬೀಚ್ಗಳಲ್ಲಿ ಇವಾಗ ನಂಗೆ ಗೊತ್ತಿರುವಷ್ಟು ಐ ಥಿಂಕ್ 7 ಗಂಟೆ ಅಥವಾ ಸಂಜೆ 8 ಗಂಟೆ ಅದು ಲಾಸ್ಟ್ ಹೊತ್ತು, ಅಂದ್ರೆ ಟೂರಿಸ್ಟ್ ಅಥವಾ ನಮ್ಗೆ ಯಾರಾದ್ರೂ ಹೋಗ್ಲಿಕ್ಕೆ ನಾವು ಅದನ್ನ ಒಂದು 9:30 10 ಗಂಟೆವರೆಗೆ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಅದಕ್ಕೆ ಗವರ್ಮೆಂಟ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕು. ನಮ್ದು ಟೂರಿಸಂ ನನ್ನ ಪ್ರಕಾರ 30 to 40%. ಎಸ್ ಅಬ್ಸಲ್ಯೂಟ್ಲಿ, ನೀವು ಹೇಳಿದ್ದು ಕರೆಕ್ಟ್. ಇನ್ಕ್ಲೂಡಿಂಗ್ ನಮ್ಮ ಕೇರಳದಲ್ಲಿ ಫ್ಯೂ ಸಿಟೀಸ್ ಇದೆ, ಹಾಗಾಗಿ ನಮ್ಮ ಇವನ್ ತಮಿಳುನಾಡು ಫ್ಯೂ ಪ್ಲೇಸ್ ಲೈಕ್ ಚೆನ್ನೈ ಎಲ್ಲ ಇಟ್ ಇಸ್ ಓಪನ್ ಲೇಟ್. ಎಸ್ ಎಸ್ ಹೋಟೆಲ್ ಲವರ್, ಐ ಪರ್ಸನಲಿ ಫೀಲ್ ಹೋಟೆಲ್ಸ್ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಹೋಟೆಲ್ ಲವರ್ ನಾವು ಮ್ಯಾನೇಜ್ ಮಾಡ್ತೀವಿ, ಜಸ್ಟ್ ಇಟ್ ಇಸ್ ಅಪ್ ಟು ದ ಅಡ್ಮಿನಿಸ್ಟ್ರೇಷನ್ ಫಾರ್ ದೆಮ್ ಟು ಡಿಸೈಡ್. ಅಲ್ಲ, ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ,
ಹೊರ ಜಿಲ್ಲೆಯವರು, ನಮ್ಮ ಹೊರ ಜಿಲ್ಲೆಯವರು, ಹೊರ ರಾಜ್ಯದವರು ಹೇಳೋದು ಇಷ್ಟೇ, ಮಂಗಳೂರು ಹೌದಪ್ಪ ಎಲ್ಲ ಬಹಳ ಚೆನ್ನಾಗಿದೆ, ನೈಟ್ ಯಾಕಪ್ಪ ಅಷ್ಟು ಕತ್ತಲೆ ಎಲ್ಲ ಜನವೇ ಇರೋದಿಲ್ಲ, ನಿಮ್ಗೆ ಯಾಕ್ರಿ ಏನ್ರಿ ಹೆದರಿಕೆ ನಿಮಗೆ ಅಂತ ಹೇಳಿಬಿಡ್ತಾರೆ. ಸೊ ಇಂಥ ಒಂದು ವಾತಾವರಣ ಸೃಷ್ಟಿ ಆಗಬೇಕು. ಏನೇ ಆಗಲಿ ಬಹುಶಃ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹುಶಃ ಇಲ್ಲಿಯ ಕರಾವಳಿ ಜಿಲ್ಲೆಯ ಹೋಟೆಲ್ ಮ್ಯಾನೇಜ್ಮೆಂಟ್ಗಳು ಆತಿಥ್ಯ ಕೊಡುವಷ್ಟು ಬೇರೆ ಎಲ್ಲಿಯೂ ಕೂಡ ಇಲ್ಲ. ಅಷ್ಟು ಒಳ್ಳೆಯ ಮಾತು, ಅಷ್ಟೊಂದು ಒಳ್ಳೆಯ ಟ್ರೀಟ್ಮೆಂಟು, ಅಷ್ಟು ಒಳ್ಳೆಯ ಆಹಾರ, ಅಷ್ಟೊಂದು ಇದರಲ್ಲಿ ಕೊಡ್ತಾ ಇದ್ರಿ. ಬಹುಶಃ ಈ ಸಂದರ್ಭ ಏನಿದೆ ಇದರಿಂದ ಚಂದ್ರ ಶೆಟ್ರೆ ಹೇಗೆ ಅದನ್ನು ಖಂಡಿತವಾಗಿ ಕೂಡ ಆಶಾದಾಯಕವಾದಂಥ ಒಂದು ಭಾವನೆ ನಾವು ಅಂದರೆ ಏನು ನೀವು ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದೀರಿ ಸರ್ಕಾರದ ಜೊತೆಗೆ, ಅದನ್ನು ಈಡೇರಿಸುವ ರೀತಿಯಲ್ಲಿ ಮುಂದಕ್ಕೆ ಹೋಗ್ತದಾ ಮತ್ತು ಅಸೋಸಿಯೇಷನ್ ಯಾವ ರೀತಿಯ ಕಾರ್ಯಾಚರಣೆ ಮಾಡ್ತದೆ? ಈಗಾಗಲೇ ನಾವು ಮಾಡಿದಂಥ ಕೆಲಸಕ್ಕೆ ಬೇಕಾಗಿ ನಮಗೆ ಕೊರೋನಾದ ಏನು ಫ್ರೀ ಇಂಜೆಕ್ಷನ್ಸ್ ಇದೆ ಅದನ್ನ ಈಗ ಬೇರೆ ಕಡೆ ಕೊಡುವ ಹಾಗೆ ಪ್ರಥಮವಾಗಿ ನಮಗೆ ಕೂಡ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಅದು ಕ್ಯಾಂಪ್ ವೈಸ್ ಅಲ್ಲಿ ನಡೀತಾ ಇದೆ. ಅದು ಒಂದು ಕೆಲಸ ಕಾರ್ಯಕ್ಕೆ ನಮಗೆ ಆಗ್ತದೆ. ಎರಡನೇದು 50% ಪ್ರಾಪರ್ಟಿ ಟ್ಯಾಕ್ಸ್ ಏನಿದೆ ಅದನ್ನ ಕಮ್ಮಿ ಮಾಡಿದ್ದಾರೆ. ಮೂರನೇದು ಏನಿದೆ ಏಪ್ರಿಲ್ ಮೇ ಜೂನ್ ಇದಿರುವಂತದ ಏನು ಡೆಪಾಸಿಟ್, ಇಲೆಕ್ಟ್ರಿಕಲ್ ಡೆಪಾಸಿಟ್ ಅದನ್ನ ಕಮ್ಮಿ ಮಾಡಿದ್ದಾರೆ. ಇದು ನಮ್ಮ ಈ ಕೂಗಿಗೆ ಅವರು ಒಟ್ಟಿದ್ದಾರೆ ಅನ್ನೋ ಒಂದು ಹಾಗಾಗಿ ಸಾಕ್ಷಿ ನಮಗಿದೆ. ಮುಂದಿನ ದಿನಗಳಲ್ಲಿ ನಮಗೆ ಬೇರೆ ಬೇರೆ ಆದಂತ ಸಹಾಯವನ್ನು ಅವರು ಮಾಡಬಹುದು ಅನ್ನೋ ಒಂದು ನಮ್ಮ ಅನಿಸಿಕೆ, ನಿರೀಕ್ಷೆ. ಸೊ ಅದ್ರ ಜೊತೆಗೆ ಇಡೀ ಒಂದು ಉದ್ಯಮ, ಪ್ರವಾಸೋದ್ಯಮ ಕೂಡ ಡೆವಲಪ್ ಆಗ್ಬೋದು, ಮತ್ತೆ ಜನರು ಬರ್ಬೋದು ಅಂತ ನಿರೀಕ್ಷೆ. ಬಹುಶಃ ಆ ಒಂದು ಆಶಾದಾಯಕವಾದ ಭಾವನೆ ಜೊತೆಗೆ ನಿರೀಕ್ಷೆಗಳ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದು ಭಾಗವಹಿಸೋದಕ್ಕಾಗಿ, ತಮ್ಮ ಅಭಿಪ್ರಾಯಗಳು ತಿಳಿಸೋಕ್ಕಾಗಿ ಧನ್ಯವಾದಗಳು ಇಬ್ಬರು ಅತಿಥಿಗಳಿಗೆ. ಓಕೆ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ ಫೋರ್ಸ್. ನಮಸ್ಕಾರ.